ನಮಸ್ಕಾರ ಸ್ಪಂದನ ವಾಹಿನಿಯ ವೀಕ್ಷಕರಿಗೆ ಮತ್ತೊಮ್ಮೆ ಈ ಒಂದು ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ವಿಶೇಷವಾಗಿ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಅನ್ನುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದು ನೇರ ಪ್ರಸಾರದ ಕಾರ್ಯಕ್ರಮ. ನಮ್ಮ ಜೊತೆ ಈ ಒಂದು ಕಾರ್ಯಕ್ರಮದ ಇವತ್ತು ಪಾಲ್ಗೊಳ್ತಾ ಇದ್ದಾರೆ ಖ್ಯಾತ ಸಮಾಜ ಸೇವಕರಾಗಿರುವಂತಹ ನಿತ್ಯಾನಂದ ಒಳಕಾಡು ಇವರು. ಅವರಿಗೆ ಆತ್ಮೀಯವಾದಂಥ ಸ್ವಾಗತ. ಹಾಗೆ ಸಮಾಜ ಸೇವಕರಾಗಿರುವಂಥ ಅನ್ಸಾರ್ ಅವರಿದ್ದಾರೆ, ಅವರಿಗೆ ಕೂಡ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಲಾಕ್ಡೌನ್ ಅಂದಾಕ್ಷಣ ಇವತ್ತಿನ ವಿಚಾರ ಅಲ್ಲ, ಒಂದು 2 ತಿಂಗಳು ನಾವು ಹಿಂದಕ್ಕೆ ಹೋದರೆ ಬಹುಶಃ ಪ್ರತಿಯೊಂದಕ್ಕೂ ಹೆದರಿಕೆ, ಅದರ ಜೊತೆಗೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನುವಂಥ ಒಂದಷ್ಟು ಗೊಂದಲ, ಎಲ್ಲಿ ಹೋದರೂ ಪೊಲೀಸರು, ಒಂದಷ್ಟು ವಿಚಾರಗಳು, ಮನೆಯಿಂದ ಹೊರಗೆ ಬರಬಾರ್ದು, ಹಾಗೆಯೇ ಯಾವುದೇ ಕಾರಣಕ್ಕೂ ಎಲ್ಲೂ ಯಾರು ಕಾಣಬಾರದು, ಆಸ್ಪತ್ರೆಗೆ ಹೋಗೋದಕ್ಕೂ ಕಷ್ಟವಾದಂತಹ ಪರಿಸ್ಥಿತಿಯ ಸಂದರ್ಭದಲ್ಲಿ ಇಲ್ಲಿ ಮನೆ ಇದ್ದವ್ರದ್ದು ಸಮಸ್ಯೆ ಆಗಿರಲಿಲ್ಲ, ಬಹುಶಃ ಬೇರೆ ಕಡೆಯಿಂದ ಬಂದವ್ರದ್ದು ಬಹಳಷ್ಟು ದೊಡ್ಡ ಸಮಸ್ಯೆ ಆಗಿತ್ತು. ಯಾಕೆಂದರೆ ಉಡುಪಿ ಅಂದರೆ ಅತಿ ಹೆಚ್ಚು ವಲಸೆ ಕಾರ್ಮಿಕರು ಬಂದಿರುವಂತಹ ಒಂದು ಜಿಲ್ಲೆ. ಅದು ರಾಯಚೂರು ಇರ್ಬೋದು, ಗುಲ್ಬರ್ಗ ಇರ್ಬೋದು, ಕೊಪ್ಪಳ ಇರ್ಬೋದು, ಗದಗ ಇರ್ಬೋದು, ಬೀದರ್ ಇರ್ಬೋದು, ಈ ಎಲ್ಲ ಪ್ರದೇಶಗಳಿಂದ ಹೊಟ್ಟೆಯ ಒಂದು ಏನು ತುತ್ತಿಗೆ ಬೇಕಾಗಿ ಉಡುಪಿಗೆ ಬಂದು ಅನೇಕ ವರ್ಷಗಳಿಂದ ಇಲ್ಲಿದ್ದಂತಹ ಜನ ಕೊರೋನಾ ಬಂದಾಗ ಕೆಲಸನೂ ಇಲ್ಲದೆ ಊಟನೂ ಇಲ್ಲದೆ ಬಹಳಷ್ಟು ಸಂಕಷ್ಟವನ್ನು ಎದುರಿಸ್ತಾ ಇದ್ದರು. ಇಂತಹ ಸಂದರ್ಭದಲ್ಲಿ ನಮ್ಮಿಂದ ಆದಂತಹ ಸಹಾಯವನ್ನು ನಾವು ನಮ್ಮವರಿಗೆ ಮಾಡಬೇಕನ್ನೋ ಉದ್ದೇಶದಿಂದ ಇವರಿಬ್ಬರು ಅನ್ಸಾರ್ ಮತ್ತು ನಿತ್ಯಾನಂದ ಒಳಕಾಡು ಇವರು ಬಹಳಷ್ಟು ಸೇವೆಗಳನ್ನು ಮಾಡಿದ್ದಾರೆ. ನಾವು ಈ ಒಂದು ಲಾಕ್ಡೌನ್ ವಿಚಾರಕ್ಕೆ ನಾವು ನೋಡೋದಾದರೆ ನಿಜವಾಗಿಯೂ ಇವರು ರಿಯಲ್ ಹೀರೋಸ್. ನಾವು ಇನ್ನು ಮುಂದಿನ ದಿನಗಳಲ್ಲೂ ಕೂಡ ಇಂತಹ ಅನೇಕ ಸಮಾಜ ಸೇವಕರನ್ನು, ನಮ್ಮ ಸಮಾಜ ಕಂಡಂಥ ರಿಯಲ್ ಹೀರೋಸ್ಗಳನ್ನು ಪರಿಚಯ ಮಾಡ್ತಾ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮಾಡಲಿಕ್ಕಿದ್ದೇವೆ. ಇದು ಇವತ್ತಿನ ಆರಂಭದ ಸಂಚಿಕೆ. ಮುಖ್ಯವಾಗಿ ನಿತ್ಯಾನಂದ ಅವರನ್ನು ಕೇಳ್ಕೊಳ್ತೇನೆ. ನಿತ್ಯಾನಂದ ಬಗ್ಗೆ ಪರಿಚಯ ಮಾಡಿಕೊಡ್ಲಿಕ್ಕೆ ಇಲ್ಲ, ಯಾಕೆಂದರೆ ನಿತ್ಯಾನಂದ ಅಂದರೆ ಯಾರು ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಆಪದ್ ಬಾಂಧವ ಅನ್ನುವಂಥ ನೆಲೆಯಲ್ಲಿ ಬಹಳಷ್ಟು ಸಮಾಜ ಸೇವಾ ಕಾರ್ಯಗಳನ್ನು ಮಾಡಿದವರು. ಯಾರು ಅನಾಥರು ಅಂತ ಭಾವಿಸಬಾರ್ದು ಅನ್ನೋದೇ ನಿತ್ಯಣ್ಣ ಅವ್ರ ಗುರಿ. ಅದು ಶವ ಇರ್ಬೋದು, ಜೀವ ಇರ್ಬೋದು, ಎರಡಕ್ಕೂ ಕೂಡ ನಿತ್ಯಣ್ಣ ಒಬ್ಬರು ಆಪದ್ ಬಾಂಧವನಾಗಿದ್ದವರು. ನಿತ್ಯಣ್ಣ, ಹೇಗೆ ಈ ಒಂದು ಲಾಕ್ಡೌನ್ನ ಈ ಒಂದು ದಿನಗಳು ಹೇಗಿತ್ತು? ಈಗ ಲಾಕ್ಡೌನ್ ಆದನಿಂದ ಇಲ್ಲಿ ನಮ್ಮ ಉಡುಪಿ ಜಿಲ್ಲೆಯಲ್ಲಿ ಬಹಳಷ್ಟು ಸಮಸ್ಯೆಗಳು ಹುಟ್ಟಿಹಾಕಿವೆ. ಯಾಕಂತ ಹೇಳಿದ್ರೆ, ಒಂದು ಕಡೆಯಲ್ಲಿ ನಿರಾಶ್ರಿತರು, ಒಂದು ಕಡೆಯಲ್ಲಿ ವಲಸೆ ಕಾರ್ಮಿಕರು, ಇನ್ನೊಂದು ಕಡೆಯಲ್ಲಿ ಆಹಾರ ಇಲ್ಲದೆ ಇದ್ದವರು, ಮನೆ ಮಠ ಕಳೆದುಕೊಂಡು ಇದ್ದವರು, ಅವರಿಗೆ ಬಹಳಷ್ಟು ರೀತಿಯ ಒಂದು ಲಾಕ್ಡೌನಲ್ಲಿ ಬಹಳ ತೊಂದರೆ ಆಗಿದೆ. ಅಂದರೆ ಕೂಡಲೇ ಲಾಕ್ಡೌನ್ ಆದಲ್ಲ ಅದು, ಹಾಗಾಗಿ ಯಾರಿಗೂ ಅಲ್ಲಿ ಏನು ಮಾಡುದು ಅಂತ ಮತ್ತೆ ಇದುವರೆಗೆ ಈ ಲಾಕ್ಡೌನ್ ಅನ್ನುವಂಥ ಶಬ್ದವನ್ನು ಕೇಳಲಿಲ್ಲ. ಯಾಕಂತೇಳಿ ಲಾಕ್ಡೌನ್ ಎಂಬುದು ಅರ್ಥ ಮಾಡಿಕೊಂಡೇ ಈ ನಮ್ಮ ಇದರಲ್ಲಿ ಇಷ್ಟರವರೆಗೆ ನಮ್ಮ ಹುಟ್ಟಿ ಈಗ 60-65 ವರ್ಷ ಆದರೂ ಕೂಡ 100 ವರ್ಷದಿಂದ ಇತಿಹಾಸ ತೆಗೆದು ಕೂಡ ಈ ರೀತಿಯ ಆಗಲಿಲ್ಲ. ಹಾಗಿರುವಾಗ ಜನರಿಗೆ ಒಂದು 2-3 ದಿವಸಕ್ಕೆ ಸ್ಟ್ರೈಕ್ ಅಥವಾ ತುರ್ತು ಪರಿಸ್ಥಿತಿ ಇಂಥ ಸಂದರ್ಭ 2 ದಿವಸದಲ್ಲಿ ಅದು ಏನೋ ಒಂದು 2-3 ದಿವಸದಲ್ಲಿ ಆಗಿ ಹೋಗ್ತಿತ್ತು, ಏನೂ ಆಗ್ತಿರ್ಲಿಲ್ಲ. ಇವಾಗ ಏನಾಗಿದೆ ಅಂತೇಳಿ ಜನರಿಗೆ ಇದೇ ಒಂದು ದೊಡ್ಡ ಸಮಸ್ಯೆ ಹುಟ್ಟಿ ಹೋಗಿದೆ. ಈಗ ಲಾಕ್ಡೌನ್ ಎಷ್ಟು ಜನರು ಊಟಕ್ಕೆ ಇಲ್ಲದೆ ಪರದಾಡುವಂಥ ಪರಿಸ್ಥಿತಿ ಇತ್ತು, ಅವರಿಗೆ ಅನ್ನದ ವ್ಯವಸ್ಥೆ, ಅದೂ ಅಲ್ಲದೆ ಅವರಿಗೆ ಜೀವನಕ್ಕೆ ರಕ್ಷಣೆಗೆ ಬೇಕಾದ ಆರೋಗ್ಯಕ್ಕೆ, ಈಗ ಒಂದು ಆರೋಗ್ಯ ಚೆನ್ನಾಗಿದ್ದರೆ ಮಾತ್ರ ಎಲ್ಲರಿಗೆ ಎಲ್ಲಿ ಹೋಗ್ಲಿಕ್ಕೆ ಆಗ್ತದೆ, ಊಟ ಮಾಡಲಿಕ್ಕೂ ಆಗ್ತದೆ, ಎಲ್ಲ ಅವರವರ ಕೆಲಸವನ್ನು ಮಾಡಲಿಕ್ಕೆ ಸಾಧ್ಯ ಇದೆ. ಆ ಆರೋಗ್ಯ ಕೆಟ್ಟುವುದ ಸಂದರ್ಭದಲ್ಲಿ ನಾವು ಮಾಡಿದಂಥ ಕೆಲಸಗಳು, ಅದೂ ಅಲ್ಲದೆ ಕೆಲವರೆಲ್ಲ ಈ ನಮ್ಮ ಕೆಲವರಿಗೆ ಕೂದಲು ಇದ್ರೆ ಆಗುದಿಲ್ಲ, ಗಡ್ಡೆ ಬೆಳೆದ್ರೆ ಆಗುದಿಲ್ಲ, ಗಡ್ಡೆ ಬೆಳೆದ್ರೆ ಕೆಲವೊಂದು ಕಡೆಯಲ್ಲಿ ಅವರಿಗೆ ಒಂಥರ ಗಾಯ ಆದಂಥ ಪರಿಸ್ಥಿತಿ ಇರ್ತದೆ. ಊಟ ಮಾಡುವಾಗ ಅದರಲ್ಲಿ ತಿಂದು, ಅದೂ ಅಲ್ಲದೆ ಕೆಲವು ಕಡೆಯಲ್ಲಿ ನೀರು ಇಲ್ಲ, ಕೈ ತೊಳೆಯುವಲ್ಲಿಯೂ ನೀರಿಲ್ಲ. ಹಾಗೆ ಅಂತಹ ಪರಿಸ್ಥಿತಿಯಲ್ಲಿ ಬಹಳಷ್ಟು ಒಂದು ಸಮಸ್ಯೆಯಿಂದ ನಾವು ಅದನ್ನು ಅವರಿಗೆ ಬೇಕಾಗುವಂತ ವ್ಯವಸ್ಥೆಯನ್ನು ನಾವು, ಅವರು ಅನಾಥರು ಅಲ್ಲ ನಮ್ಮವರೇ ಎಂಬ ಭಾವನೆಯನ್ನು ನಾವು ಅವರಿಗೆ ಸಹಾಯ ಮಾಡಿದ್ದೇವೆ. ನೋಡು. ಹಲೋ 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 ಸರ್. ನಮಸ್ತೆ ಸರ್, ಯಾರು ಮಾತಾಡ್ತಿದ್ರಿ ಸರ್? ನಾನು ಮರವತ್ತೆ ಪ್ರಕಾಶ್ ಪಡಿಯಾರ್. ಹೇಳಿ ಸರ್. ಸರ್, ನಾನು ಕಳೆದ 40 ವರ್ಷದಿಂದ ಒಂದು ಸಾಮಾಜಿಕ ಸೇವೆಯಲ್ಲಿದ್ದೇನೆ. ಆ ಹಿನ್ನೆಲೆಯಲ್ಲಿ ನಿತ್ಯಾನಂದ ಒಳಕಾಡು ಅವರ ಬಗ್ಗೆ ವಿಶೇಷ ಅಭಿಮಾನ, ಗೌರವ ಮತ್ತು ನಮ್ಮ ಹೀರೋ ಅವರೇ. ಖಂಡಿತ. ಈಗ ಅದಕ್ಕೆ ಬೇಕಾಗಿ ನಾವು ನಮ್ಮ ಈ ಕಾರ್ಯಕ್ರಮಕ್ಕೆ ರಿಯಲ್ ಹೀರೋಸ್ ಅಂತ ಹೆಸರಿಟ್ಟಿದ್ದೇವೆ ಸರ್. ಅದು ಗೊತ್ತಾಯ್ತು. ನಾನು ಅವರಿಗೆ ಬೆಳಿಗ್ಗೆ ಮಾತಾಡುವಾಗ ಹೇಳಿದೆ, ನಾನಲ್ಲ ಅಂದ್ರು ಅವ್ರಿಗೆ ಕೆಲವು ಒಪ್ಪುದೇ ಇಲ್ಲ ಕೆಲವು ವಿಷಯ. ಇರ್ಲಿ, ಈಗ ನೀವು
ಟಿವಿ ಆಂಕರಿಗೆ ನಾನು ಕೆಲವು ವಿಚಾರ ಹೇಳಿ ಕಡೆ ನಿತ್ಯಾನಂದರ ಅಭಿಪ್ರಾಯಕ್ಕೆ ಹೋಗುವ. ಓಕೆ ಸರ್. ನಿತ್ಯಾನಂದ ಒಳಕಾಡು ಅವರಿಗೆ ಇಷ್ಟು ವರ್ಷ ಕೆಲಸ ಮಾಡಿದ ಅನುಭವದಿಂದ ಕೆಲವು ಕನಸುಗಳಿವೆ. ಸರಿ ಸರ್. ಅದರಲ್ಲಿ ಒಂದು ಕನಸನ್ನು ನಾನೀಗ ಹೇಳ್ತೇನೆ, ಬಹಿರಂಗ ಮಾಡ್ತೇನೆ, ಅವರ ಒಪ್ಪಿಗೂ ಇದೆ ಅಂತ ಭಾವಿಸ್ಕೊಂಡು. ಅವರಿಗೆ ಉಡುಪಿ ಜಿಲ್ಲಾ ಮಟ್ಟದಲ್ಲಿ ಒಂದು ವೃದ್ಧಾಶ್ರಮ, ಅನಾಥಾಶ್ರಮ, ಬಡವರಿಗೆ, ದೀನ ದಲಿತರಿಗೆ ಅನುಕೂಲ ಆಗುವ ಹಾಗೆ ಒಂದು ಸಪರೇಟ್ 24x7 365 ದಿವಸ ನಡೆಯುವ ಒಂದು ಆಶ್ರಮ, ಸೇವಾಶ್ರಮ ಮಾಡ್ಬೇಕಂತ ಇದೆ. ಅದಕ್ಕೆ ಸರ್ಕಾರದಿಂದ, ಸಂಘ ಸಂಸ್ಥೆಗಳಿಂದ, ದಾನಿಗಳಿಂದ, ಟ್ರಸ್ಟ್ಗಳಿಂದ ಅದಕ್ಕೆ ಮುಫತ್ತ ಹಣವು, ಜಮೀನು ಬೇಕಾಗ್ಬೋದು, ಹಣ ಬೇಕಾಗ್ಬೋದು. ಅದೆಲ್ಲವೂ ಸರಿಯಾಗಿ ಒದಗಿ ಬಂದ್ರೆ ಒಂದು ಕಟ್ಟಡ, ಒಳ್ಳೆ ಕಟ್ಟಡ ಮತ್ತೆ ಎಲ್ಲ ಮೂಲಭೂತ ಸೌಕರ್ಯ ಎಲ್ಲ ಮಾಡಿ ಸಿಕ್ಕಿದ್ರೆ ನಿತ್ಯಾನಂದರಿಗೆ ಅದನ್ನು ಒಂದು ಒಳ್ಳೆಯ ಒಂದು ಆಶ್ರಯ ತಾಣ. ಹೌದು, ಅವರಿಗೆ ಒಂದು ಅದ್ಭುತವಾದಂಥ ಕನಸದು. ಕಾರಣ ಏನಂದ್ರೆ ಇದನ್ನ ಕಳೆದ ಅದೆಷ್ಟೋ ದಶಕಗಳಿಂದ ಮಾಡ್ತಾ ಬರ್ತಾ ಇದ್ದಾರೆ ಅವರು. ಹೌದೌದು. ಅವರಿಗೆ ಅದರ ಒಳ ಹೊರಗು ಮತ್ತು ಏನೆಲ್ಲ ಬರ್ಬೋದು, ಏನೆಲ್ಲ ಬರ್ತದೆ ಅನ್ನೋದ್ರ ಬಗ್ಗೆ ಎಲ್ಲ ಮಾಹಿತಿ ಅವರ ಹತ್ರ ಇದೆ, ಅವರಿಗೆ ಅನುಭವನೂ ಇದೆ. ಆದ್ರಿಂದ ಅವರ ಕನಸು ಖಂಡಿತವಾಗಿಂತ ನನಸು ಅಂತಾದ್ರೆ ನಾವೆಲ್ಲರೂ ಕೂಡ ಅವ್ರ ಜೊತೆ ಕೈ ಜೋಡಿಸಬೇಕು. ಮಾಧ್ಯಮದ ಮುಂದೆ ಬರ್ಬೇಕು ಸರ್ ಈ ವಿಚಾರ. ಟಿವಿ ಚಾನೆಲ್ ಮುಂದೆ, ನಿಮ್ಮಂತವರ ಮುಂದೆ ಬಂದಾಗ ಅದಕ್ಕೆ ಮತ್ತಿಷ್ಟು ಧ್ವನಿ ಸಿಗ್ತದೆ, ಖಂಡಿತ ಖಂಡಿತ ಅಭಿಪ್ರಾಯ ಬರ್ತದೆ. ನಿತ್ಯಣ್ಣನ ಜೊತೆ ಸದಾ ನಾವು ಧ್ವನಿಯಾಗಿದ್ದೇವೆ. ಕಾರಣ ನಿತ್ಯಣ್ಣ ನಮ್ಮ ಜೊತೆ ಅಷ್ಟೇ ಅನ್ಯೋನ್ಯವಾಗಿದ್ದಾರೆ. ಅವರ ಪ್ರತಿ ಕಾರ್ಯಕ್ರಮಗಳಲ್ಲೂ ಕೂಡ ನಮಗೆ ಅವರ ಗಮನಕ್ಕೆ ತರ್ತಾರೆ. ಮತ್ತೆ ಯಾವ ಕಾರ್ಯಕ್ರಮ ಎಷ್ಟು ಅಗತ್ಯ ಅನ್ನೋದ್ರ ಬಗ್ಗೆ ಕೂಡ ನಮಗೆ ಮಾಹಿತಿಯನ್ನ ಸದಾಕಾಲ ಅವರು ಕೊಡ್ತಾ ಇದ್ದಾರೆ. ಆದ್ರೆ ಒಂದು ಸರ, ಅವರಿಗೆ ಬಹಿರಂಗ ಹೇಳಲಿಕ್ಕೆ ಸ್ವಲ್ಪ ಸಂಕೋಚ ಇದೆ, ಮತ್ತೆ ಮುಜುಗರ ಇದೆ. ಅಂದ್ರೆ ಹಣ ಕೇಳಿದ್ರೆ ಸರಿ ಆಗ್ತದ, ಇನ್ನೊಂದೇನೋ ಕೇಳಿದ್ರೆ ನನ್ಗೆ ಅದು ಸರಿಯಾಗುದಿಲ್ಲ ಅಂತಾರೆ. ಮತ್ತೆ ಹಣ ಸಂಗ್ರಹದ ಹಿಂದಿಲ್ಲ ಅವರು. ಖಂಡಿತ ನೀವು ನಿತ್ಯಣ್ಣನ ಜೊತೆನೆ ಮಾತಾಡಿ. ಆಯ್ತು ಸರ್, ಈಗ ಮಾತಾಡುವ. ಹೇಳಿ. ಹಲೋ ಹಲೋ, ಕೇಳ್ತಾ ಇದೆಯಾ ಸರ್? ನಿತ್ಯಾನಂದ ಒಳಕಾಡು ಸರ್. ಹೇಳಿ ಸರ್, ಹೇಳಿ. ಬಹಳ ಸಮಯದಿಂದ ನಾನು ನಿಮ್ಮ ಹತ್ರ ಡಿಟೇಲ್ ಆಗಿ ಮಾತಾಡುವಾಗ ನಿಮ್ಮದೊಂದು ಕನಸು, ನಿಮ್ಮ ಮನಸ್ಸಲ್ಲಿ ಇದ್ದದ್ದು, ನಿಮ್ದೊಂದು ಕನಸು, ಆಶೋತ್ತರವನ್ನು ನನ್ನ ಹತ್ರ ಹಂಚಿಕೊಂಡ್ರಿ. ಹೌದು. ಅದಕ್ಕೆ ಜೀವ ತುಂಬುವ ಕೆಲಸ ಇನ್ನ ಆಗ್ಬೇಕಾಗಿದೆ. ಅದಕ್ಕೆ ಮಾಧ್ಯಮದ ಮೂಲಕ ಹೇಳಲಿಕ್ಕೆ ಇವತ್ತೊಂದು ಅವಕಾಶ ಸಿಕ್ತು. ನಿಮ್ಮದೇ ಒಂದು ಕನಸಿನ, ನಿಮ್ಮ ಮನಸ್ಸಿನಲ್ಲಿ ಇರುವ ಒಂದು ಉಡುಪಿ ಜಿಲ್ಲಾ ಕೇಂದ್ರಕ್ಕೆ ಒಂದು ಒಳ್ಳೆಯ ಒಂದು ವೃದ್ಧಾಶ್ರಮ, ಅನಾಥಾಶ್ರಮ, ದೀನ ದಲಿತರಿಗೆ, ಬಡವರಿಗೆ, ಅಚಾನಕ್ ಆಗಿ ಉಡುಪಿಗೆ ಬಂದವರಿಗೆ ದಿನಾಲು ಎಷ್ಟೆಷ್ಟೋ ಕೆಲಸ ಮಾಡ್ತಾ ಇದ್ದೀರಿ. ನಿಮಗೇ ಆಗಿ ನೀವೇ ಅದರ ಜವಾಬ್ದಾರಿ ತಗೊಂಡು ವ್ಯವಸ್ಥಿತವಾಗಿ ನಡೆಸುವ ಒಂದು 24x7 365 ದಿವಸವೂ ಅದು ಚಾಲೂ ಸ್ಥಿತಿಯಲ್ಲಿರುವ, ಅಲ್ಲಿ ಯಾವುದೇ ಸಮಸ್ಯೆ ಆಗದಾಗೆ ಎಲ್ಲ ನೌಕರ ವರ್ಗದವರು, ಆಡಳಿತ ವ್ಯವಸ್ಥೆ, ಹಣಕಾಸು ಪೂರೈಕೆ, ಆಹಾರ ಪೂರೈಕೆ, ಯಾರೇ ಅಲ್ಲಿಗೆ ಬರ್ಲಿ ಆ ರೀತಿಯ ಒಂದು ಮನಸ್ಸಲ್ಲಿ ನಮಗೆ ಬಹಿರಂಗವಾಗಿ ನೀವು ಮಾತಾಡ್ಬೇಕು, ನೀವು ಜನರ ಮಧ್ಯೆ ಹೇಳ್ಬೇಕು. ದಾನಿಗಳು ಮತ್ತೆ ಟ್ರಸ್ಟ್ನವರು, ಸರ್ಕಾರ, NGOs, ಉಳಿದವರೆಲ್ಲ, ಅದು ಬೇಕಾದ್ರೆ ರಾಜ್ಯ ರಾಷ್ಟ್ರ ಮಟ್ಟವರೆಗೂ ಅದು ಸುದ್ದಿ ಹೋಗಿ ಅಲ್ಲಿಂದ ನೆರವು ಸಿಗಬೇಕು ಸರ್. ಅಭಿಪ್ರಾಯ ಏನು? ಖಂಡಿತ ಸರ್, ನೀವು ಹೇಳಿದ ಮಾತನ್ನು ನಾನು ಯಾವತ್ತೂ ಅಲ್ಲಂತ ಹೇಳುದಿಲ್ಲ. ನಾನು ಅದಕ್ಕೆ ಪ್ರಯತ್ನವನ್ನು ಪಡ್ತಿದ್ದೇನೆ. ಖಂಡಿತವಾಗಿ ಪ್ರಯತ್ನ ಮಾಡಿಕೊಂಡು ನಾನು ಅಂತ ಸೇವೆಯನ್ನು ಮಾಡ್ಲಿಕ್ಕೆ ಯಾವತ್ತೂ ಸಿದ್ಧನದನ್ನ ಹೇಳ ಬಯಸ್ತೇನೆ. ಅದೇ ಖಂಡಿತ ಬಲವಾಗಿ ಅದನ್ನು ಒತ್ತಾಸ ಇಟ್ಕೊಂಡ್ರೆ, ನೀವು ಅದರ ನೇತೃತ್ವ ವಹಿಸಿದ್ರೆ ನಿಮ್ಮ ಹಿಂದೆ ಎಲ್ಲರೂ ಬರ್ತಾರೆ. ಅದಕ್ಕೆ ನನ್ನ ಹತ್ರ ಒಬ್ಬರ ಹತ್ರ ಆಗುದಿಲ್ಲ ಸರ್. ಉಡುಪಿ ಜಿಲ್ಲೆಗೆ ನಿಮ್ಮ ಒಂದು ಕೆಲಸಕ್ಕೆ, ನಿಮ್ಮ ಒಂದು ಕಾರ್ಯಶೈಲಿಗೆ ನಾವೆಲ್ಲರೂ ಅದಕ್ಕೆ ಒಂದು ಧ್ವನಿಗೂಡಿಸಬೇಕು ಅಂತಾಗಿದೆ. ಒಬ್ಬರಿಂದ ಆಗುದಲ್ಲ ಕೆಲಸ ಸರ್, ಇದಕ್ಕೆ 100 ಕೈ ಜೋಡಣೆ ಆಗ್ಬೇಕು. ನೋಡು ಸರ್, ನಾನು ಖಂಡಿತವಾಗಿ ಪ್ರಯತ್ನ ಮಾಡಬೇಕಾಗ್ಬೋದು, ಜಮೀನು ಬೇಕಾಗ್ಬೋದು, ಮೂಲಭೂತ ಸೌಕರ್ಯ ಆಗ್ಬೇಕಾಗಿದೆ. 1 ವರ್ಷ 2 ವರ್ಷ 3 ವರ್ಷ ಆಗ್ತದ ಹಾಗೆ ಸರ್. ಒಂದು ಕಾಲ ಮಿತಿಯಲ್ಲಿ ಒಂದು ನಿಯಮಬದ್ಧವಾಗಿ ಆಗುವ ಹಾಗೆ ಆ ರೀತಿ ಒಂದು ನಾವು ಪ್ಲಾನ್ ಮಾಡಬಹುದು ಅಥವಾ ಮುಂದಿನ ಹೆಜ್ಜೆ ಇಡ್ಲಿಕ್ಕೆ ಸಹಕರಿಸಬಹುದಾ? ಖಂಡಿತ ಸರ್, ನಿಮ್ಮ ಮಾತಿಗೆ ನಾನು ಯಾವತ್ತೂ ಸಿದ್ಧತೆ ಅಂತ ಹೇಳಿ ಬಯಸ್ತೇನೆ. ಅಡ್ಡಿಲ್ಲ. ಥ್ಯಾಂಕ್ ಯು. ಟಿವಿ ಚಾನೆಲ್ ನವರು ಹೇಳಿದ್ರಿ, ಈಗ ಅವರು ಸ್ಪಂದಿಸ್ತಾರೆ, ಅವರು ನಿಮ್ ಜೊತೆಗೆ ಇರ್ತಾರೆ ಅಂತ. ಮತ್ತಿಷ್ಟು ಮಾಧ್ಯಮದ ಮಧ್ಯೆ ಈ ಧ್ವನಿ ಹೋಗ್ಲಿ. ಇದು ನಾಡಿಗೆ ಒಂದು ಅಗತ್ಯ ಅಂತ ಆಗ್ಲಿ. ಉಡುಪಿ ಕೃಷ್ಣನ ಹುಟ್ಟಿದ ಊರು, ಮತ್ತೆ ವೈಶಿಷ್ಟ್ಯಪೂರ್ಣ ಇರುವ ಒಂದು ಜಿಲ್ಲೆ, ರಾಷ್ಟ್ರಕ್ಕೆ ಒಂದು ಮಾಡೆಲ್ ಆಗಿ ಒಂದು ಒಳ್ಳೆಯ ಒಂದು ವೃದ್ಧಾಶ್ರಮ, ಒಂದು ಅನಾಥಾಶ್ರಮ ರೀತಿಯಲ್ಲಿ, ಒಂದು ಸೇವಾಶ್ರಮ, ಒಂದು ಚಂದದ ರೀತಿಯಲ್ಲಿ ಎಲ್ಲ ಅಗತ್ಯ ಮೂಲ ಸೌಕರ್ಯ ಇರುವ ಹಾಗೆ, ಅದು 365 ದಿವಸವೂ ನಡೆಯುವ ಹಾಗೆ, ಡೇ ಅಂಡ್ ನೈಟ್ ನಡೆಯುವ ಹಾಗೆ. ಖಂಡಿತ ಸರ್, ನಿಮ್ಮ ಸಲಹೆ ಸಹಕಾರವನ್ನ ಖಂಡಿತವಾಗಿಯೂ ನಿತ್ಯಣ್ಣ ಒಪ್ಪಿಕೊಳ್ಳುತ್ತಾರೆ. ಜೊತೆಗೆ ನಿತ್ಯಣ್ಣ ಇದೇ ಕ್ಷೇತ್ರದಲ್ಲಿ ಇದ್ದವರಾಗಿರೋದ್ರಿಂದ
ಅವರ ಕನಸನ್ನ ನನಸು ಮಾಡೋ ಜವಾಬ್ದಾರಿ ನಮ್ಮ ಮೇಲಿದೆ. ನಾವೆಲ್ಲರೂ ಕೂಡ ಕೈ ಜೋಡಿಸಬೇಕಾದಂತ ಅಗತ್ಯ ಇದು, ನಮ್ಮ ಕರ್ತವ್ಯ ಕೂಡ ಅಂತ ಭಾವಿಸ್ತೇವೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು ಸರ್. ಧನ್ಯವಾದ ಸರ್, ಥ್ಯಾಂಕ್ ಯು. ಅನ್ಸರ್ ಅವರೇ, ಮೊದಲು ಅನ್ಸರ್ ಅವರು ಊಟ ಕೊಡುವ ಕೆಲವರಿಗೆಲ್ಲ ಒಂದು ತಮಾಷೆ ಆಗಿತ್ತು, ಇವ್ರಿನ್ನು ಎಷ್ಟು ದಿವಸ ಕೊಡ್ತಾರೆ ಅಂತ. ಅಲ್ಲ, ನಾನು ಸ್ವತಃ ಬಂದಿದ್ದೇನೆ ನೀವು ಊಟ ಕೊಡುವಂಥ ಜಾಗಕ್ಕೆ. ಆದರೆ ಅದು ಯಾವುದನ್ನು ಕಿವಿಗೆ ಹಾಕ್ಕೊಳ್ಳಿಲ್ಲ ನೀವು. ನಿಮಗೇನಿತ್ತು ಅಂದರೆ ನನ್ನಿಂದ ಎಷ್ಟಾಗ್ತದೆ ಅಷ್ಟು ಮಾಡ್ತೇನೆ ಅಂತಿತ್ತು. ದೇವ್ರ ದಯ, ನಿಮಗೆ ಒಳ್ಳೆ ಮನುಷ್ಯರು ನಿಮ್ಮ ಕೈ ಜೋಡಿಸಿದ್ರು ಅಂತ ಅನಿಸುತ್ತೆ. ಖಂಡಿತವಾಗಿ. ಹೇಗಿತ್ತು ಸರ್ ಅದು? ನಾನು ಈ ಲಾಕ್ಡೌನ್ ಆರಂಭವಾದಾಗ ಈ ಜನರು ಊಟಕ್ಕೇನು ಮಾಡ್ತಾರೆ, ಈ ಭಿಕ್ಷುಕರಾಗಿರ್ಬೋದು, ಅನಾಥರಾಗಿರಬಹುದು, ಅವರಿಗೆಲ್ಲ ಒಂದು ತುತ್ತು ಊಟಕ್ಕೆ ಪರಿಸ್ಥಿತಿ ಏನು ಮಾಡ್ತಾರೆ ಅನ್ನುವಂಥ ಒಂದು ಕುತೂಹಲ ನನ್ನನ್ನು ಕಾಡಿತ್ತು. ಹಾಗಾಗಿ ಏನು ನಿಜವಾಗಿಯೂ ಈ ಸಂದರ್ಭದಲ್ಲಿ ಜನರಿಗೆ ಊಟದ ಸಮಸ್ಯೆ ಉಂಟಾಗ್ತದೆ ಅನ್ನುವಂಥದ್ದು ಖಚಿತ ಉಂಟಾಗಿತ್ತು. ಹಾಗಾಗಿ ಕಾಲರ್ ಇದ್ದಾರೆ, ಒಂದು ನಿಮಿಷ ನೋಡೋಣ. ಹಲೋ, ಹಾಂ ನಮಸ್ತೆ. ಹಲೋ, ನಮಸ್ತೆ ಮೇಡಮ್. ನಮಸ್ತೆ. ಎಲ್ಲಿಂದ ಮಾತಾಡ್ತಿದ್ರಿ ಮೇಡಮ್? ನನ್ನ ಹೆಸರು ಕಿರಣ್ ವಿನುತ ಅಂತ. ನಾನು ಅನ್ಸರ್ ಅಹಮದ್ ಭಾಯ್ ಅವರಿಗೂ ಮತ್ತು ನಿತ್ಯಾನಂದ ಹೋಳ್ಕರ್ ಅವರಿಗೂ ನನ್ನ ಒಂದು ಧನ್ಯವಾದ ಹೇಳಲಿಕ್ಕೆ ಮಾಡಿದ್ದೇನೆ. ಅವರು ಇಬ್ರು ನಿಜವಾಗಿ ನಮ್ಗೆ ಒಂದು ಸೂರ್ಯ ಚಂದ್ರ ಇದ್ದ ಹಾಗೆ. ಇಬ್ರು ಕೂಡ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇನ್ನು ಮುಂದೆ ಕೂಡ ನಿಮ್ಮಿಂದ ಒಳ್ಳೆ ಕೆಲಸ ಆಗ್ಲಿ. ಎಲ್ಲ ಯಾರೆಲ್ಲ ಕಷ್ಟಪಟ್ಟು ಇದು ಮಾಡ್ತಾರೆ ಅವರಿಗೆ ಚಿಕಿತ್ಸೆಗಾಗ್ಲಿ, ಆಂಬುಲೆನ್ಸ್ ಸರ್ವಿಸ್ ಆಗ್ಲಿ, ಎಲ್ಲ ನಿಮ್ಗೆ ದೇವರು ಆಯುಷ್ಯ ಆರೋಗ್ಯ ಕೊಟ್ಟು ಹಣಕಾಸಿನ ವ್ಯವಸ್ಥೆಯನ್ನು ಕೊಟ್ಟು ಎಲ್ಲರಿಗೆ ಒಳ್ಳೆ ಮಾಡುವಾಗ ಇನ್ನೂ ಸಹ ವೃದ್ಧಿಯ ಮಾಡಲಿ ಅಂತ ನಾನು ಹಾರೈಸ್ತೇನೆ. ಇಬ್ಬರಿಗೂ, ಅನ್ಸರ್ ಭಾಯ್ ಅವರಿಗೂ ನಿತ್ಯಾನಂದ ಹೋಳ್ಕರ್ ಅವರಿಗೂ. ಥ್ಯಾಂಕ್ ಯು ಅಮ್ಮ, ಥ್ಯಾಂಕ್ ಯು ಅಮ್ಮ. ಇದು ಇಂಥವ್ರು ಸುಮಾರು ಜನ ಇದ್ದಾರೆ. ಯಾಕೆಂದರೆ ಬಹುಶಃ ನೀವು ಮಾಡಿದ ಕೆಲಸಕ್ಕೆ ಇದು ದೊಡ್ಡ ಸರ್ಟಿಫಿಕೇಟ್ ಅಂತ ಅನಿಸ್ತು. ಖಂಡಿತ ಇದೇ ನಿಮಗೆ ಪದಕ ಅಂತ ಅನಿಸ್ತು. ಆದರೆ ಆ ಮಾತು ಹೇಳಿದ್ರು ಅಷ್ಟು ದೊಡ್ಡ ಮಟ್ಟಕ್ಕೆ ನಾವು ಬೆಳಿಲಿಲ್ಲ. ಯಾಕಂದರೆ ನಮ್ಮಿಂದ ಆದಷ್ಟು ನಾವು ಸೇವೆ ಮಾಡಿದ್ದೆ. ನಾನು ಮೊದಲಿಂದ ಹೇಳ್ತಾ ಬರ್ತಿದ್ದೇವೆ, ನಮ್ಮ ಸೇವೆ ಮಾತ್ರ, ದುಡ್ಡು ನಾವು 1 ರೂಪಾಯಿ ಹಾಕಲಿಲ್ಲ. ಉದಾರ ದಾನಿಗಳಿದ್ದಾರೆ, ಎಲ್ಲರೂ ಒಂದು ಅವ್ರಿತ್ರ ಕೆಲಸ ಮಾಡಲಿಕ್ಕೆ ಆಗಿದ್ರೆ ದುಡ್ಡಿದೆ, ನಮಗೆ ಧನ ಸಹಾಯ ಮಾಡಿ ನಮ್ಮಿಂದ ಸೇವೆ ಮಾಡಿಸ್ಕೊಂಡಿದ್ದಾರೆ. ನಾನು ಆಗಲೇ ಹೇಳಿದೆ, ಊಟಕ್ಕೆ ಪರದಾಡುವಂಥ ಪರಿಸ್ಥಿತಿ. ಈ ಸಮಸ್ಯೆ ನೋಡಿದಾಗ ನನ್ನ ಆತ್ಮೀಯ ಸ್ನೇಹಿತರಾದ ಮೊಹಮ್ಮದ್ ಶೀಶ್ ಅವರಿದ್ದಾರೆ, ಅವ್ರ ಹತ್ರ ಈ ವಿಷಯವನ್ನು ನಾನು ಹೇಳ್ಕೊಂಡೆ. ಅವರು ಹೇಳಿದ ತಕ್ಷಣ ಬಹಳ ಒಂದು ಅವರು ಸಾಧಾರಣ ನಾನು ಸಮಾಜ ಸೇವೆಯನ್ನು ಆರಂಭಿಸಿದ್ದೆ ಅವರೊಟ್ಟಿಗೆ ಸೇರಿಕೊಂಡು, ಬಹಳ ಒಂದು ಉತ್ಸಾಹದಿಂದ ಅವರ ಬಿಲ್ಡಿಂಗಿನ ಪಕ್ಕ ಇರುವಂಥ ಜಾಗವನ್ನು ಅದಕ್ಕೋಸ್ಕರ ರೆಡಿ ಮಾಡಿ ಸಾಧಾರಣ ಒಂದು 30,000 ರೂಪಾಯಿ ಖರ್ಚು ಮಾಡಿದ್ದಾರೆ. ರೆಡಿ ಮಾಡಿ ಅವರ ಕೈಯಿಂದ ರೆಡಿ ಮಾಡಿ ಎಲ್ಲವನ್ನು ಒಂದು ಎಲ್ಲ ಕೆಲಸಕ್ಕೆ ಸಹಕಾರಿ ಕೊಟ್ಟು ಲಾಕ್ಡೌನ್ನ ಮರುದಿವಸದಿಂದ ಊಟ ನೀಡುವಂಥ ಕೆಲಸ ಆರಂಭಿಸಿತು. ಮೊದಲಿಗೆ ನಮಗೆ ಸ್ವಲ್ಪ ಮೊದಲಿಗೆ ಒಂದು 200 ಊಟ ಏನೋ ಹೋಗಿತ್ತು ಮಧ್ಯಾಹ್ನ. ನಮಗೂ ಸ್ವಲ್ಪ ಒಂಥರ ಮುಜುಗರ ಆಗ್ತಿತ್ತು, ಏನು ನಾವು ಈ ಕೊಡಿದಾಗ ನಮ್ಮ ಸಮಾಜಕ್ಕೆ ಎಷ್ಟು ಸಹಕಾರಿ ಆಗ್ಬೋದು, ಇದರಿಂದ ಏನಾದರೂ ಸಮಾಜಕ್ಕೆ ಪ್ರಯೋಜನ, ಯಾಕಂದ್ರೆ ನಾವು ಮಾಡಿದ ಕೆಲಸ ಪ್ರಯೋಜನ ಆಗಬೇಕು. ಆದರೆ ಕ್ರಮೇಣ ಒಂದು 10 ದಿವಸದ ನಂತರ ಹೋದ ನಂತರ ನಿಜವಾಗಿ ನಮಗೊಂದು ಸಂತೃಪ್ತಿ ಹುಟ್ಟಿದೆ. ಯಾಕಂದ್ರೆ ನಾವು ಮಾಡಿದಂಥ ಕೆಲಸ ನಿಜವಾಗೂ ಮುಟ್ಟಿದೆ. ಅಂದರೆ ಯಾರಿಗೆ ಅಗತ್ಯ ಉಂಟು ಅವರಿಗೆ ಮುಟ್ಟಿದೆ, ಖಂಡಿತವಾಗಿ ಮುಟ್ಟಿದೆ. ಖಂಡಿತ. ಇದು ಈ ಲಾಕ್ಡೌನ್ ಸಂದರ್ಭದಲ್ಲಿ ಮುಖ್ಯವಾಗಿ ಮನುಷ್ಯನಿಗೆ ಬೇಕಾಗಿರೋದು ಹೊಟ್ಟೆಗೆ. ಯಾಕಂದ್ರೆ ಅದಕ್ಕೆ ಬೇಕಾಗೇ ದುಡಿತಾನೆ, ಅದಕ್ಕೆ ಬೇಕಾಗೇ ಬದುಕ್ತಾನೆ. ಅದ್ರ ಜೊತೆಗೆ ತನ್ನವರನ್ನು ಸಾಕಬೇಕಾದಂಥ ಅನಿವಾರ್ಯತೆ ಅವನದಲ್ಲಿ. ಅವನು ಊಟ ಮಾಡಿದರೆ ಮಾತ್ರ ಇನ್ನೊಂದಷ್ಟು ದುಡಿಲಿಕ್ಕೆ ಸಾಧ್ಯ. ಇಂತಹ ಕಾಲಘಟ್ಟದಲ್ಲಿ ಎಲ್ಲರಿಗೂ ಕೂಡ ಸಮಾಜ ಸೇವೆ ಅನ್ನುವಂತಹ ಹೆಸರಿದ್ರೂ ಕೂಡ ಕೆಲವ್ರದ್ದು ಪೇಪರಿಗೆ ಮಾತ್ರ ಸಮಾಜ ಸೇವೆ ಇರ್ತದೆ, ಕೆಲವ್ರದ್ದು ಭಾಷಣಕ್ಕೆ ಮಾತ್ರ ಸಮಾಜ ಸೇವೆ ಇರ್ತದೆ, ಕಾರ್ಯರೂಪದಲ್ಲಿ ಇರೋದಿಲ್ಲ. ಆದರೆ ಇವತ್ತು ನಮ್ಮ ರಿಯಲ್ ಹೀರೋಸ್ ಇವತ್ತು ಅದನ್ನು ಸಾಬೀತುಪಡಿಸಿದ್ದಾರೆ ಲಾಕ್ಡೌನ್ ಸಂದರ್ಭದಲ್ಲಿ. ಇನ್ನಷ್ಟು ವಿಚಾರಗಳನ್ನು ಅವ್ರ ಜೊತೆ ಮಾತಾಡೋಣ ಚಿಕ್ಕ ವಿರಾಮದ ನಂತರ.
ಎಸ್ ವೀಕ್ಷಕರೇ, ಸ್ಪಂದನ ವಾಹಿನಿಯ ವಿಶೇಷ ಕಾರ್ಯಕ್ರಮ ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್. ಈ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾದಂತಹ ಸ್ವಾಗತ. ರಿಯಲ್ ಹೀರೋಸ್ ನಮ್ಮ ಜೊತೆ ಇದ್ದಾರೆ, ನಿತ್ಯಾನಂದ ಒಳಕಾಡು ಮತ್ತು ಅನ್ಸಾರ್ ಅಹಮದ್ ಅವರಿಗೆ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಸರ್, ಅನ್ಸಾರ್ ಅಹಮದ್ ಅವರು ಹೇಳ್ತಾ ಇದ್ರಿ ಅದ್ರ ಬಗ್ಗೆ, ಈ ಊಟದ ಬಗ್ಗೆ ಎಷ್ಟು ಹೇಗೆ ಆಯಿತು ಅನ್ನೋ. ಅದು 10 ದಿವಸದ ನಂತರ ನಮಗೆ ನಿಜವಾಗಿ ಒಂದು ಆತ್ಮಸಂತೃಪ್ತಿ ಉಂಟಾಯಿತು. ನಾವು ಕೊಟ್ಟಂಥ ಊಟ ನಿಜವಾಗಿ ಒಂದು ಮುಟ್ತಾ ಇದೆ. ನಾವು ಎಲ್ಲಿ ಊಟ ತಯಾರು ಮಾಡ್ತಿತ್ತು ಅಲ್ಲಿಗೆ ಒಂದು 350ರಿಂದ 400 ಜನರು ಬಂದು ಊಟವನ್ನು ಸ್ವೀಕಾರ ಮಾಡ್ತಿದ್ರು. ಅದೇ ರೀತಿ ಉಳಿದಂತಹ ಊಟವನ್ನು ನಿಟ್ಟೂರಾಗಿರ್ಬೋದು, ಸಂತೆಕಟ್ಟೆ, ಮಣಿಪುರ, ಹಾಗೆಯೇ ಬೀಡಿನಗುಡ್ಡೆ ಇಂಥ ಏರಿಯಾದಲ್ಲಿ ಹೋಗಿ ನಾವು ಎಲ್ರಿಗೂ ಹಂಚ್ತಿತ್ತು. ಮಣಿಪುರದಲ್ಲಿ ಒಂದು ಬೆಸ್ತರ ಕುಟುಂಬ ಒಂದು ಸಿಕ್ಕಾಕೊಂಡಿತ್ತು, 12 ಜನ ಅದರಲ್ಲಿ ನಮಗೆ ಫೋನ್ ಮಾಡಿ ಹೇಳಿದಾಗ ರಾತ್ರಿ ನಾವು ಅಲ್ಲಿಗೆ ಹೋಗಿ ರಾತ್ರಿಗೆ ಅವರಿಗೆ ಊಟದ ವ್ಯವಸ್ಥೆ ಮಾಡಿ ಅವರಿಗೆ ಬೇಕಾದಂಥ ಊಟವನ್ನು ಕೊಟ್ಟು ಬಂದಿತ್ತು. ಒಂದು ವಾರದ ನಂತರ ನಮಗೆ ಪ್ರತಿದಿನ ಮಣಿಪುರಕ್ಕೆ ಹೋಗಿ ಬರೋದೊಂದು ಸ್ವಲ್ಪ ಕಷ್ಟದ ವಿಷಯ ಆಯಿತು. ಯಾಕಂದರೆ ಇಲ್ಲಿ ಅಷ್ಟು ದೂರಕ್ಕೆ ಹೋದಾಗ ನಮಗೆ ಇಲ್ಲೇ ಏರಿಯಾವನ್ನು ಕವರ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಒಂದು ವಾರದ ನಂತರ ನಾವು ಅವರಿಗೆ 25 ಕೆಜಿ ಅಕ್ಕಿ ಮತ್ತು ಅಕ್ಕಿ ಬೇಳೆ ಸಾಮಾನು ಏನೇನು ಬೇಕು ಅದನ್ನೆಲ್ಲ ಕೊಟ್ಟು ನೀವು ಇಲ್ಲೇ ಊಟ ಮಾಡಿ ಬೇಯಿಸಿ ತಿನ್ನಿ ಅಂತೇಳಿ ಅವರನ್ನು ಕೊಟ್ಟು ಪುನಃ 25 ಕೆಜಿ ಅಕ್ಕಿ ಖಾಲಿ ಆದ ನಂತರ ಲಾಕ್ಡೌನ್ ಎಲ್ಲಿವರೆಗೆ ಮುಗಿತದೆ ಅದನ್ನು ಫಾಲೋ ಅಪ್ ಮಾಡ್ಕೊಂಡು ಬೇಕಾದ ವ್ಯವಸ್ಥೆ ಮಾಡ್ತಾಯಿತ್ತು. ಇಲ್ಲಿ ಏನಾಗ್ತಿದೆ ಅಂತಂದರೆ ಎಷ್ಟೋ ಜನರು ಸೇವೆ ಆರಂಭ ಮಾಡ್ತಾರೆ, ಬಹುಶಃ ಬೇರೆ ಬೇರೆ ಕಾರಣಾಂತರಗಳಿಂದ ದಾನಿಗಳ ಕೊರತೆಯಿಂದಲೋ ಅಥವಾ ಅವರ ಸೇವೆ ಮಾಡುವ ಮನೋಇಚ್ಛೆಯಿಂದ ಕೊರತೆಯಿಂದಲೋ ಅರ್ಧದಲ್ಲಿ ನಿಲ್ಲಿಸಿ ಬಿಡ್ತಾರೆ. ಅದು ಆಗಬಾರ್ದು ಅಂತೇಳಿ ಒಂದು ಇದು ಅದಾಗಬಾರ್ದು. ನಿಜವಾದ ಸೇವೆ ಮಾಡಲಿಕ್ಕೆ ಮನಸ್ಸಿದ್ರೆ ನಿಜವಾಗ್ಲೂ ಯಾರಾದ್ರೂ ಸಿಗ್ತಾರೆ. ನಾವು ನಿಜವಾಗ್ಲೂ ಊಟದ ಸೇವೆ ಆರಂಭ ಮಾಡುವಾಗ ನಮ್ಮ ಹತ್ರ 1 ರೂಪಾಯಿ ಇರಲಿಲ್ಲ. ನಾವು ಯಾರ ಹತ್ರ ಬಾಯ್ಬಿಟ್ಟು ಇಷ್ಟೋ ದುಡ್ಡು ಕೊಡಲಿಲ್ಲ. ನಮಗೆ ಫೋನ್ ಮಾಡಿ ನನ್ನ ಅಕೌಂಟ್ಗೆ ದುಡ್ಡಾಗಿ ಎಷ್ಟೋ ಜನರು ಅಲ್ಲಿಗೆ ಸ್ಪಾಟಿಗೆ ಬಂದು ಎಷ್ಟೋ ಜನರು ತರಕಾರಿ ಆಗಿರ್ಬೋದು, ಹಾಗೆಯೇ ದುಡ್ಡಾಗಿರ್ಬೋದು, ಎಲ್ಲ ರೀತಿಯ ಸಹಾಯ ಮಾಡಿದ್ದಾರೆ. ಬಸವರಾಜ್ ಅಂತ ತರಕಾರಿ ವ್ಯಾಪಾರಸ್ಥರೊಬ್ಬರು ಇದ್ದಾರೆ, ನಾನು ಅದನ್ನು ಯಾವಾಗಲೂ ಹೇಳ್ಕೊಳ್ತೇನೆ. ನಿಜವಾಗಿ ಒಬ್ಬ ಬಹಳ ಉದಾರ ದಾನಿ ಮನುಷ್ಯ. ಅವರು ವ್ಯಾಪಾರ ಮಾಡಲಿಕ್ಕೆ ತಂದಂತಹ ತರಕಾರಿ 8:30-9 ಗಂಟೆ ಒಳಗೆ ವ್ಯಾಪಾರ ಮುಗಿತದೆ ಅವ್ರದ್ದು. ಉಳಿದಂಥ ತರಕಾರಿಯನ್ನು ಹಾಳದ್ದಲ್ಲ, ಆ ದಿವಸ ವ್ಯಾಪಾರ ಮಾಡಲಿಕ್ಕೆ ತಂದು ಉಳಿದದ್ದು ವ್ಯಾಪಾರ ಆಗಲಿಲ್ಲ, ನನಗೆ ಕೊಟ್ಟು ಇದ್ದವ್ರಿಗೆ ಹಂಚಿ ಅಂತ ಹೇಳ್ತಿದ್ರು. ಈ 76 ಬಡಗಬೆಟ್ಟು ಇಂದ್ರನಗರ ವಾರ್ಡ್ನಲ್ಲಿ ಸಾಧಾರಣ ಒಂದು 700 ಮನೆಗಳಿದೆ. ಆ ಒಂದು ಮನೆಗೂ ಬಿಡದೆ ಈ ಬಸವರಾಜ್ ಕೊಟ್ಟಿರುವಂತಹ ತರಕಾರಿಯನ್ನು ನಾನು ಹಂಚಿದ್ದೇನೆ. ಅವರಿಂದಾಗಿ ಎಷ್ಟೇ ಆಗಲಿ, 1 ದಿನ ಆಗಲಿ 2 ದಿನ ಆಗಲಿ ಊಟ ಮಾಡಿದ್ದಾರೆ, ಎಲ್ಲರೂ ಒಂದು ಊಟ ಮಾಡಿ 700 ಜನ ಮನೆಯವರು ಸಹ ಊಟ ಮಾಡಿದ್ದಾರೆ. ನಿಜವಾಗ್ಲೂ ಬಸವರಾಜ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸಿದೆ. ಯಾಕಂತಂದ್ರೆ ಎಲ್ರಿಗೂ ಆ ಮನಸ್ಸು ಇರುವುದಿಲ್ಲ. ಕೋಟಿಗಟ್ಟಿಗೆ ಲಕ್ಷ ದುಡ್ಡು ಇಟ್ಕೊಂಡಿರ್ತಾರೆ, 10 ರೂಪಾಯಿ ಕೊಡ್ಬೇಕಂದ್ರೆ 50 ಸಲ ಅಂದಾಜು ಮಾಡ್ತಾರೆ. ಅಂಥದ್ರಲ್ಲಿ ದುಡ್ಡು ಕೊಟ್ಟು ತಗೊಂಡು ಬಂದ ತರಕಾರಿಯನ್ನು ನಮಗೆ ಒಂದು ಉಚಿತವಾಗಿ ನೀಡಿ ಬಡವರಿಗೆ ಕೊಡಿ ಅಂತ ಹೇಳೋದ್ರಲ್ಲಿ ನಿಜವಾಗಿ ಯಾರು ಬಡವರಿದ್ದಾರೆ, ಯಾರು ನಿಜವಾಗಿಯೂ ಸಂತ್ರಸ್ತಿದ್ದಾರೆ, ಅವರ ಸೇವೆ ಮಾಡೋದ್ರಿಂದ ಏನು ಒಂದು ಸುಖ ಸಿಗ್ತದೆ ಅನ್ನುವಂಥದ್ದು ಅವ್ರಿಗೆ ಗೊತ್ತಿದೆ. ನಿಜವಾಗಿ ನಾವೆಲ್ಲ ಮಾಡ್ತಿದ್ದೆ, ಒಂದು 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 ಬೇರೆ ಸಂತೋಷ ಇದೆ ಇದರಲ್ಲಿ. ಅದು ಮಾಡಿದ್ರೇ ಗೊತ್ತಾಗೋದು, ಅದನ್ನು ಹೇಳಲಿಕ್ಕೆ ಒಂದು ಶಬ್ದಗಳಲ್ಲಿ ವ್ಯಕ್ತ ಮಾಡಲಿಕ್ಕೆ ಆಗದಂಥ ವಿಷಯ. ನಿಜವಾಗಿ ಒಂದು ಒಬ್ಬ ಸಂತ್ರಸ್ತನಿಗೆ ಅದು ಹಸಿದನೂ ಆಗಿರ್ಬೋದು, ಅವನಿಗೆ ಒಂದು ಊಟ ನೀಡಿದರೆ ಅವನ ಹೊಟ್ಟೆ ತುಂಬಿದ ನಂತರ ಒಂದು ಅವನ ಮುಖದಲ್ಲಿ ಒಂದು ನಗು ಬರ್ತದಲ್ವಾ, ಅದು ಬಹಳ ಒಂದು ಖುಷಿ ತರ್ತದೆ. ಅದೇ ರೀತಿ ನಾವು ಒಂದು ವಾರ ಒಂದು ಊಟ ಕೊಡ್ಲಿಕ್ಕೆ ಒಂದು ಸಣ್ಣ ಮಕ್ಕಳು ಇದರಲ್ಲಿ. ಒಂದಿನ ಒಂದು ಅಂಗಡಿ ಹತ್ರ ಹೋಗಿದ್ದಾಗ, ಲಾಕ್ಡೌನ್ ಸಮಯದಲ್ಲಿ ಸ್ವಲ್ಪ ಅಂಗಡಿ ಓಪನ್ ಇಡ್ತಿದ್ರು, ಅಲ್ಲಿ ಒಂದು ಮಗು ಚಾಕ್ಲೇಟ್ಗೆ ಅಳ್ತಾ ಇತ್ತು. ಆ ದೃಶ್ಯ ನೋಡಿ ಅದು ನಿಜವಾಗಿ ಒಂದು ಮನಸ್ಸಿದ್ದವನಿಗೆ ಹೃದಯ ಒಂದು ಕರಗುವಂಥ ದೃಶ್ಯ. ಅದರ ನಂತರ ನಾವು ಪ್ರತಿ ದಿವಸ ಬಿಸ್ಕಿಟ್ ಮತ್ತು ಚಾಕ್ಲೇಟ್ ತಗೊಂಡೋಗಿ ನಾವು ಎಲ್ಲೆಲ್ಲಿ ಊಟ ಕೊಡ್ಲಿಕ್ಕೆ ಹೋಗ್ತಾ ಇತ್ತು ಅಲ್ಲಿ ಸಣ್ಣ ಮಕ್ಕಳಿದ್ರೆ ಅವ್ರಿಗೆ ಬಿಸ್ಕಿಟ್ ಮತ್ತು ಚಾಕ್ಲೇಟ್ ಕೊಡುವಂಥ ಕೆಲಸ ಮಾಡ್ತಿತ್ತು. ಅದು ಒಂದು ಎಷ್ಟು ಖುಷಿ ತರುವಂಥ ವಿಷಯ. ಅದು ಸೇವೆ ಮಾಡಿದ್ರಿಂದ ಗೊತ್ತಾಗ ಅದರಲ್ಲಿ ಎಷ್ಟು ಸುಖ ಇದೆ ಅಂತೇಳಿ. ಖಂಡಿತ. ನಿತ್ಯಣ್ಣ, ನೀವು ಒಂದು ವೇಷ ಎಲ್ಲ ಹಾಕಿ ಸ್ವಲ್ಪ ಒಂದು ಅದರ ಬಗ್ಗೆ ಏನು ಜಾಗೃತಿ ಮೂಡಿಸುವಂಥ ಕೆಲಸವನ್ನು ಮಾಡಿದ್ರಿ, ಅದು ಹೇಗೆ ಆ ಕಾರ್ಯಕ್ರಮ ಹೇಗೆ? ಅದಂತ ಹೇಳಿದ್ರೆ ಎಲ್ಲ ಕಡೆಯಲ್ಲಿಯೂ ಕೂಡ ಸರ್ಕಾರದ ಒಂದು ಕಾನೂನಿದೆ, ಮಾಸ್ಕ್ ಧರಿಸಬೇಕು, ಅಂತರ ಕಾಪಾಡಬೇಕು ಎಂಬ ಏನೋ ಸರ್ಕಾರದ ಏನು ಕಾನೂನಿದೆ ಅದನ್ನು ಪಾಲಿಸದೇ ಇದ್ದ ಸಂದರ್ಭದಲ್ಲಿ ಜನರಿಗೆ ನಾವು ನ್ಯಾಚುರಲ್ ಏನು ನಿಮ್ಮ ಮಾಧ್ಯಮದಲ್ಲಿ ಏನು ಅದರದ್ದು ಭಾವಚಿತ್ರ ಬರ್ತದೆ ಅದೇ ರೀತಿಯಲ್ಲಿ ಮಾಡಿಕೊಂಡು ನಾನು ಇಡೀ ನಮ್ಮ ಕರ್ನಾಟಕ ವ್ಯಾಪ್ತಿಗೆ ನಾನು ಅದನ್ನು ನಮ್ಮ ಏನು ಇದೆ ಅದನ್ನು ಪ್ರಸಾರ ಮಾಡಲಿಕ್ಕೆ ನಾನು ಮಾಡಿದೆ. ಯಾಕಂತ ಹೇಳಿದ್ರೆ ಅದು ಜನರಿಗೆ ಒಂದು ಅಟ್ರಾಕ್ಷನ್, ಅಂದರೆ ಈ ರೀತಿ ಮಾಡಿದ ಈ ರೀತಿ ಕೊರೋನಾ ಈ ರೀತಿ ಇರ್ಬೋದು,
ಈ ರೀತಿ ಇದೆ, ನಾವು ಇಂಥ ರೀತಿ ಮಾಡಿದರೆ ನಮಗೆ ಒಳ್ಳೆಯದು ಎಂಬ ಭಾವನೆಯನ್ನು ತೋರಿಸಬೇಕಾದ್ರೆ ನಾನು ಅದನ್ನು ಜನರಿಗೆ ಅದನ್ನು ಇದು ಮಾಡಿಕೊಟ್ಟಿದ್ದೇನೆ. ನಿಮ್ಮದೀಗ ಅದನ್ನು ಬಿಟ್ಟು ಕೊರೋನಾ ಟೈಮಲ್ಲಿ ನಿಮ್ದು ಏನು ಕೆಲಸ ಕಾರ್ಯಗಳಿತ್ತು? ಕೊರೋನಾ ಸಮಯದಲ್ಲಿ ನನಗೆ ಕೊರೋನಾ ಈ ಹಿಂದೆ ನನಗೆ ಸ್ವಲ್ಪ ಸುಲಭ ಇತ್ತು. ಕೊರೋನಾ ಸ್ಟಾರ್ಟ್ ಆದ ನಂತರ ಮುಖ್ಯವಾಗಿ ನಿಮ್ಮನ್ನು ನಾನು ಪ್ರಶ್ನೆ ಅಲ್ಲ, ನಿಮ್ಮ ಬಗ್ಗೆ ಹೇಳಬೇಕು ಅಂದರೆ, ಒಬ್ಬ ವ್ಯಕ್ತಿ ಆಸ್ಪತ್ರೆಯಿಂದ ಬಂದು ಅವನ ಸ್ಥಿತಿ ಹೇಗಿತ್ತಂದರೆ, ಅವನ ಕರುಳು ಹೊರಗೆ ಬಂದಿತ್ತು. ಕರುಳು ಹೊರಗೆ ಬಂದು ರಕ್ತ ಸೋರಿ ಹೋಗುವಂಥ ಒಂದು ಕ್ಷಣ ಇತ್ತು. ಯಾರು ಅವನನ್ನು ಹತ್ರ ಬರಲಿಕ್ಕೆ ಅಂತ ಹೋಗ್ತಾ ಇರಲಿಲ್ಲ. ಯಾಕೆಂದರೆ ಎಲ್ರಿಗೊಬ್ಬ ಮನುಷ್ಯನನ್ನು ಅವನ ಮನೆಯವರನ್ನೇ ನಂಬಲಿಕ್ಕೆ ಕಷ್ಟ ಆದಂಥ ಪರಿಸ್ಥಿತಿ ಇತ್ತು. ಆದರೆ ಇನ್ನು ಕೆಲವರು ಕೂಡ ಏನು ಮಾಡಿದರು ಅಂದರೆ, ಇವನ ಬಗ್ಗೆ ದೂರದಿಂದ ನಿಂತ್ಕೊಂಡು ಇವನಿಗೂ ಏನೋ ದೊಡ್ಡ ರೋಗ ಇದೆ ಅಂದ್ಕೊಂಡು ಅವನನ್ನು ಅಲ್ಲೇ ಬಿಟ್ಟಿದ್ರು. ಅಂತಹ ಪರಿಸ್ಥಿತಿ ನಿತ್ಯಣ್ಣ ಹೋದ್ರೆ ಅದೇನು ಘಟನೆ? ನನಗೆ ಸಾಧಾರಣ ಒಂದು 8 ಹೊತ್ತಿಗೆ ಒಬ್ಬರು ಯಾರೋ ಕರೆ ಮಾಡಿದರು, ಹೀಗೆ ಮಿತ್ರಪ್ರಿಯಾದ ಥರ ಒಬ್ಬರು ಬಿದ್ದಿದೆ, ಹೊಟ್ಟೆ ತೂತಾಗಿ ಅದರಲ್ಲಿ ಕರಳು ಹೊರಗೆ ಬಂದಿದೆ ಅಂತ ಹೇಳಿದ್ರು. ನಾನು ಎಣಿಸಿದೆ ಏನಪ್ಪ ಅಂತ. ನನಗೆ ಸ್ವಲ್ಪ ಆಶ್ಚರ್ಯ ಆಯಿತು. ನಾನು ಕೂಡಲೇ ತಕ್ಷಣ ಬಂದೆ. ಬರುವಾಗ ಈ ಕಾಗೆಗಳೆಲ್ಲ ಸುತ್ತಾಡಿದೆ ಅವನ ಮೇಲೆ. ಅಂದರೆ ಕಾಗೆಗಳು ಅದನ್ನು ಎಳಿಲಿಕ್ಕೆ, ಮಾಂಸದ ತುಂಡು ತಿನ್ಬೇಕಂತೇಳಿ ಎಳಿಲಿಕ್ಕೆ ಸುತ್ತಾಡ್ತಿತ್ತು. ನಾನು ಅದಕ್ಕೆ ಕಾಗೆ ಎಲ್ಲ ಓಡಿಸಿದೆ. ಅವನ ಮಾತಾಡಿದೆ, ಏನು ಮಾರೆ, ಏನಾಗಿದೆ, ಎಲ್ಲಿಂದ ಬಂದದ್ದು ನೀನು? ನಾನು ಅದಕ್ಕೆ ನನಗೆ ಹೀಗೆ ಕ್ಯಾನ್ಸರ್ ಇತ್ತು, ಕರಳನ್ನು ಕಟ್ಟು ಮಾಡಿದ್ದಾರೆ, ಮಂಗಳೂರಲ್ಲಿ ಆಯಿತು, ಇಲ್ಲಿ ಆಯಿತು, ನಿನ್ನ ಮನೆಯಲ್ಲಿ ನಂದು ಹಿರಿಯಡ್ಕ. ಹಾಗಾದರೆ ಹಿರಿಯಡ್ಕ ಮನೆಯಲ್ಲಿ ಯಾರು ಇಲ್ವಾ? ನನ್ನ ಮನೆಯಲ್ಲಿ ಯಾರೂ ಇಲ್ಲ ಅಂತ ಅಣ್ಣ ಇದ್ದಾನೆ ಮತ್ತು ಅವರೆಲ್ಲ ವಿಚಾರಿಸಿ ನೋಡುವಾಗ ಅವರನ್ನು ತಕ್ಷಣ ನಾನು ಆಸ್ಪತ್ರೆಗೆ ದಾಖಲು ಮಾಡಿದೆ. ಆಸ್ಪತ್ರೆಗೆ ದಾಖಲು ಮಾಡುವಾಗ ಅವರು ಎಲ್ಲ ಇಮಿಡಿಯೇಟ್ಲಿ ಅದಕ್ಕೆ ಸ್ಪಂದಿಸಿದ್ದಾರೆ. ನಮ್ಮ ಸರ್ಕಾರಿ ಆಸ್ಪತ್ರೆಯಲ್ಲಿ ನೋಡುವಾಗ ಅದನ್ನು ಅವರಿಗೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಹೊಟ್ಟೆಯನ್ನು ಸಿಗೋದು, ಅದೇನೋ ಒಂದು ಮಲ ವಿಸರ್ಜನೆ ಮಾಡಲಿಕ್ಕೋಸ್ಕರ ತೂತನ್ನು ಮಾಡಿದ್ದಾರೆ. ಆ ತೂತಿಗೆ ಒಂದು ಬ್ಯಾಂಡೇಜ್ ಥರ ಬರ್ತದೆ, ಅದನ್ನು ಕಿತ್ತು ಬಿಸಾಡಿದ್ದಾನೆ. ಹಾಗಾಗಿ ಅದು ಕರಳು ಹೊರಗೆ ಬಂದಾಗಿ ಕಾಣ್ತದೆ ಅಂತ ಹೇಳಿದ್ರು. ಅದಕ್ಕೆ ಅದು 1800 ಏನಂತ ಅದನ್ನು ಕಿಟ್ಟದಲ್ಲಿಗೆ ಅವನು ಹಾಕ್ಲಿಕ್ಕೆ ಹೇಳಿಲ್ಲ. ಯಾಕಂದರೆ ಅವನಿಗೆ ಅದೇ ಪರಿಸ್ಥಿತಿಯಲ್ಲಿ ಅವನಿರಬೇಕು. ಕರೆಕ್ಟ್. ಮನೆಯಲ್ಲಿ ಹೋದರೆ ಅವನಿಗೆ ಅನ್ನ ಆಗೋದಿಲ್ಲ, ಊಟ ಇಲ್ಲ. ಮನೆಯಲ್ಲಿ ಅಂದರೆ ಬೇಕಾದಷ್ಟು ಅವನಿಗೆ ಸಹಕಾರ ಮಾಡಿದ್ದಾರೆ, ಅವನು ಕೇಳಿಲ್ಲ. ಸ್ವಲ್ಪ ಮಾನಸಿಕವಾಗಿ ತೊಂದರೆ ಇದ್ದಾನೆ. ಒಳ್ಳೆ ಚಿನ್ನದ ಕೆಲಸಗಾರ, ಒಳ್ಳೆ ಅಂದರೆ ಅವರು ಬಹಳಷ್ಟು ಕಡೆಯಲ್ಲಿ ಚಿನ್ನದ ಕೆಲಸ ಮಾಡಿಕೊಂಡು ಒಳ್ಳೆಯ ಪ್ರಸಿದ್ಧಿಯಾದಂಥ ವ್ಯಕ್ತಿ. ಈಗ ಈ ರೀತಿ ಮಾನಸಿಕವಾಗಿ ತೊಂದರೆಯಿಂದ ಅವನು ಈ ರೀತಿ ಒಂದಾಗಿ ಅದನ್ನು ಆಗಿದೆ. ಅದು 2-3 ಸಾರಿ ಬಾರಿ ಹಾಕಿದೆ. ಮತ್ತು ಹಿರಿಯಡ್ಕಕ್ಕೆ ಮನೆಗೆ ಹೋಗಿ ಬಿಟ್ಟು ಈ ಕೊರೋನಾ ಸಮಯದಲ್ಲಿ ಊಟ ಇಲ್ಲ. ಮತ್ತು ಅಲ್ಲಿಯ ಒಂದು ವೀರಭದ್ರ ದೇವಸ್ಥಾನದ ಅಡುಗೆ ಮಾಡುವ ಹತ್ರ ಹೇಳಿ ಬೆಳಿಗ್ಗೆ ಮಧ್ಯಾಹ್ನ ರಾತ್ರಿ ಹೊತ್ತಿಗೆ ಅವರಿಗೆ ಎಲ್ಲ ವ್ಯವಸ್ಥೆಯನ್ನು ಮಾಡಿಸ್ಕೊಂಡು ನಾನು ಅವರ ಮನೆಗೆ ಇಟ್ಟು ಬಂದಿದ್ದೆ. ಪುನಃ ಅವನು ವಾಪಸ್ ಬಂದೇನೆ. ಯಾಕಂತ ಹೇಳಿದ್ರೆ ಅವನಿಗೆ ಸ್ವಲ್ಪ ಕುಡಿತದ ಚಟ ಇದೆ, ಮತ್ತು ಮಾವಾಗಿ ಏನೇನೋ ಚಟ ಇದೆ, ಅದೆಲ್ಲ ಅವನ ಇದೆ. ಯಾಕಂತ ಹೇಳಿದ್ರೆ ಅವನಿಗೆ ಆ ಚಟ ಎಂಬ ಇಟ್ಕೊಂಡದಲ್ಲ ಅವನಿಗೆ. ಅಂದರೆ ಈ ಒಂದು ನೋವು ಇರ್ಬೋದು, ಒಂದೇ ಒಂದು ಮಾನಸಿಕವಾಗಿ ಏನೋ ಒಂದು ವೇದನೆ ಇರ್ಬೋದು, ಹಾಗಿರುವ ಅದನ್ನು ಬಳಸಿರ್ಬೋದು ಅವನು. ಕೊರೋನಾ ಲಾಕ್ಡೌನ್ ಟೈಮಲ್ಲಿ ಇದು ದೊಡ್ಡ ಒಂದು ಸವಾಲಿನ ಕೆಲಸ ಆಗಿತ್ತು. ಯಾಕೆಂದ್ರೆ ವಾಹನ ಹೋಗ್ಲಿಕ್ಕಿಲ್ಲ. ಒಬ್ಬರನ್ನು ಇಲ್ಲಿಂದ ಕರ್ಕೊಂಡು ಹೋಗ್ಬೇಕಾದ್ರೆ ಅವನಿಗೆ ಒಂದಷ್ಟು ಚೆಕ್ ಆಗಬೇಕು. ಯಾಕಂದ್ರೆ ಅವನಿಗೆ ಪಾಸಿಟಿವ್ ಇದೆಯಾ ಅಥವಾ ಏನಾಗಿದೆ, ಅವನಿಗೆ ಸಮಸ್ಯೆ ಎಲ್ಲಿಂದ ಬಂದಿದ್ದ. ಆಗ ನಮ್ಮಲ್ಲಿ ಇದ್ದಿದ್ದು ಕೇವಲ 3 ಕೇಸ್ಗಳಾದರೂ ಕೂಡ ಆಗ ನಮ್ಗಳು ಬಹಳಷ್ಟು ಕಷ್ಟದ ಪರಿಸ್ಥಿತಿ ಅಂತ ಹೇಳಿದ್ರೆ, ಒಬ್ಬರು ಬಿದ್ದರೆ ಎಷ್ಟು ಜನ ಇದ್ದರೂ ಅವನು ಹಿಡಿಲಿಕ್ಕೆ ಬರೋದಿಲ್ಲ. ಮತ್ತು ನಾವೇ ಮತ್ತು ನಾನು ನನ್ನ ಆತ್ಮೀಯರು ತಾರತಮ್ಯ ಹೆಸರು ಹಿಡ್ಕೊಂಡು ನಾವು ಗಾಡಿಯಲ್ಲಿ ಹಾಕಿ ಅಲ್ಲಿ ಆಸ್ಪತ್ರೆಯೂ ಕೂಡ ಅವನಿಗೆ ಜ್ವರ ಉಂಟಾ ಕೆಮ್ಮುಂಟಾ ಕೇಳ್ತಾರೆ. ಅವನು ನಮಗೆ ಗೊತ್ತುಂಟು ಅವನಿಗೆ ಜ್ವರ ಉಂಟಾ ಕೆಮ್ಮುಂಟ ನಾವು ಕೇಳಿ ಅದವರು ಕೇಳಿ ನಾನು ಹೋಗುವವರಲ್ಲ. ನಾವು ಕೈಗೆ ಆಗಲಿ ಮುಖಕ್ಕಾಗಿ ಏನು ನಾವು ಬರೋದು. ಯಾಕಂದರೆ ಅಂಥ ನಮ್ಮ ಸಿಚುವೇಶನ್ ಆಗಿರ್ತದೆ. ಈಗ ನಾವು ಗ್ಲೌಸ್ ಹಾಕುವಾಗ ಅವನು ಸಾಯ್ತಾನೆ. ಹೌದು, ಅಂಥ ಸಂದರ್ಭದಲ್ಲಿ ನಮಗೆ ಆಗೋದಿಲ್ಲ. ಆವಾಗ ನಾವು ಎತ್ಕೊಂಡು ಹಾಕಿ ಅವನು ಹೋಗಲೇಬೇಕಾಗ್ತದೆ. ಅವನು ಕೆಲವು ರೀತಿಯಲ್ಲಿ ಇವಾಗ ಏನಾಗಿದೆ ಅಂತ ಹೇಳಿದ್ರೆ, ಇವಾಗ ಈ ಕೊರೋನಾ ಸಬ್ಜೆಕ್ಟ್ಗೆ ಹೋಗಿ ಅವರನ್ನು ಬೇರೆ ಕಡೆಗೆ ನಾವು ಶಿಫ್ಟ್ ಮಾಡಬೇಕಾಗ್ತದೆ. ಯಾಕಂತೇಳಿ ಈಗಿನ ಪರಿಸ್ಥಿತಿ ಆಗಿದೆ. ಇನ್ನೊಬ್ಬರಿಗೆ ಹರಡಬಾರ್ದು. ಅದನ್ನು ನೋಡಿಕೊಂಡು ನಮಗೆ ನಮ್ಮ ಒಂದು ಕಷ್ಟವನ್ನು ನೋಡಿಕೊಂಡು ನಮಗೆ ನಮ್ಮ ಇಲ್ಲಿ ಯಾರು ಮಲ್ಬಾರ್ನವರು ನಮಗೆ ಒಂದು ಕಿಟ್ ಕೊಟ್ಟರು. ಮತ್ತು ಇಲ್ಲಿ ವಾದಿರಾಜ ಕಾಂಪ್ಲೆಕ್ಸ್ನಲ್ಲಿ ಗಿರಿಜಾ ಸಿಲ್ಕ್ಸ್ ಅಲ್ಲ, ಗಿರಿಜಾ ಅವರದ್ದು ಇದಿದೆ, ಮೆಡಿಕಲ್ ಶಾಪ್ ಇದೆ. ಅವರು ಕೂಡ ನಮಗೆ ಕರೆದು, ಯಾಕಂದ್ರೆ ನೀವು ಯಾವ ರೀತಿ ಹೋಗಬೇಡಿ, ಯಾವ ರೀತಿ ಇರ್ತದೆ ಅಂತ ಗೊತ್ತಾಗೋದಿಲ್ಲ, ಅವರು ಕೂಡ ನಮಗೆ ಕಿಟ್ಟನ್ನು ನಮಗೆ ಕೊಟ್ಟು ಸಹಕರಿಸಿದ್ದಾರೆ. ಯಾಕಂದ್ರೆ ಈಗ ನಾವು ಎಲ್ಲಿ ಹೋದರೂ ಕೂಡ ನಮಗೆ ಗೊತ್ತಾಗೋದಿಲ್ಲ. ಈಗ ನಾವು ಎಮರ್ಜೆನ್ಸಿಯಾಗಿ ಗಾಡಿಯಲ್ಲಿ ಹಿಡ್ಕೊಳ್ತೇವೆ. ಇಮಿಡಿಯೇಟ್ಲಿ ನಮಗೆ ಅಂಥ ಸಂದರ್ಭ ಕೊಂಡು ಬಂದರೆ ನಾವು ಅದನ್ನು ಕಿಟ್ಟನ್ನು ಧರಿಸ್ಕೊಂಡು ಹೋಗ್ತೇವೆ. ಯಾಕಂದ್ರೆ ನಮ್ಮ ಸೇಫ್ಟಿಗೋಸ್ಕರ. ಅದು ಬರೋದು ಬಿಡೋದು ನಮಗೆ ಗೊತ್ತಾಗೋದಿಲ್ಲ, ಆದರೆ ಜನರಿಗೆ ಒಂದು ಅರಿವು ಮೂಡ್ತದೆ. ಈಗ ಈ ರೀತಿ ಇದ್ದರೆ ಈ ರೀತಿ ಆಗ್ಬೋದು ಎಂಬ ಅರಿವಿಗೆ ನಾವು ಅದನ್ನು ಬಳಸಿಕೊಂಡು ನಾವು ಮಾಡ್ತೀವಿ. ಅನ್ಸರ್ ಅವರೇ, ಒಂದು ಸಮಾಜ ಸೇವೆ ಮಾಡಬೇಕು, ಸರಿ. ಅದು ಇಂಥ ಕಾಲಘಟ್ಟದಲ್ಲಿ ಕೊರೋನಾ ಲಾಕ್ಡೌನ್ ಇರುವಂಥ ಸಂದರ್ಭದಲ್ಲಿ ಸಮಾಜ ಸೇವೆ ಮಾಡಬೇಕು ಅನ್ನೋಂಥ ಒಂದೇ ಉದ್ದೇಶವನ್ನು ಹಿಡ್ಕೊಂಡು ಹೊರಟಾಗ ನಿಮ್ಮ ಜೊತೆ ತುಂಬ ಜನ ಕೈ ಜೋಡಿಸಿದ್ದಾರೆ. ಅವರ ಸಹಕಾರಗಳೆಲ್ಲ ಹೇಗಿತ್ತು? ಈಗ ಬಸವರಾಜ್ ಇದ್ದು ಹೇಳಿದ್ರಿ, ಅದನ್ನು ಹೊರತುಪಡಿಸಿ ಬೇರೆಯವರ ಅಂದರೆ ಉಡುಪಿಯಲ್ಲಿ ತುಂಬ ಜನ ಊಟ ಕೊಡುವಂಥ ಒಂದು ಕೆಲಸವನ್ನು ಮಾಡಿದ್ದಾರೆ, ತುಂಬ ಜನ ಮಾಡಿದ್ದಾರೆ. ಬಹುಶಃ ಉಡುಪಿಗೆ ನಿಜವಾಗ್ಲೂ ನನ್ನ ಪ್ರಕಾರ ಏನಂದರೆ ವಲಸೆ ಕಾರ್ಮಿಕರು ಏನಿದ್ದಾರೆ
ಅವರು ಉಡುಪಿಯ ಜನತೆಗೆ ನಿಜವಾಗ್ಲೂ ಅಭಿನಂದನೆಯನ್ನು ಸಲ್ಲಿಸಬೇಕು. ಯಾಕಂದರೆ ಈ ಬೀಡಿನಗುಡ್ಡೆ ಇರ್ಬೋದು ಅಥವಾ ಬೇರೆ ಕಡೆಯ ವಲಸೆ ಕಾರ್ಮಿಕರ ಜೋಪಡಿಗಳಿರ್ಬೋದು, ಎಲ್ಲ ಕಡೆಗೂ ಬೇಕಾದಂಥ ಊಟದ ವ್ಯವಸ್ಥೆ ಆಗಿದೆ. ಬಹುಶಃ ಅದೊಂದು ನಿಜವಾಗ್ಲೂ ಉಡುಪಿಯಿಂದ ಒಂದು ಶ್ಲಾಘನೀಯಕಾರಿಯಾಗಿದೆ ಅಂತ ಅನಿಸ್ತದೆ. ಹೇಗೆ ನಿಮಗೆ ಸಾಕಾರ ಇತ್ತು? ನಾವು ಎಲ್ಲಿ ಊಟ ತಯಾರು ಮಾಡ್ತಿತ್ತು ಅಲ್ಲಿಗೆ ಒಂದು 40 ಜನರ ತಂಡ ಬರ್ತಿತ್ತು. ಊಟ ತಯಾರು ಮಾಡಲಿಕ್ಕೆ ಒಂದು ತಂಡ, ಅವ್ರು ಊಟ ತಯಾರಾದ ನಂತರ ಹೋಗ್ತಾಯಿದ್ರು. ಅದನ್ನು ಪ್ಯಾಕೆಟ್ ಮಾಡುವಂತಹ ಒಂದು ತಂಡ, ಸುಮಾರು ಒಂದು 15 ಜನ ಬೇಕಾಗ್ತಿತ್ತು. ಒಂದು ಸಲಕ್ಕೆ ಒಂದು 750-800 ಪ್ಯಾಕೆಟ್ ಮಾಡಬೇಕು, 15 ಜನ. ಅಂದರೆ ಊಟ ಒಂದು ಆ ಜಾಗಗಳಿಗೆ ಹೋಗಿ ಹಂಚುವಂಥ ಕೆಲಸ ಮಾಡಬೇಕು. ಎಲ್ಲ ಕೆಲಸಗಳಿಗೆ ನಮ್ಮ ಆತ್ಮೀಯ ಸ್ನೇಹಿತರು ಎಲ್ಲರೂ ಸೇರಿಕೊಂಡು ಬಹಳಷ್ಟು ಒಂದು ನಿಸ್ವಾರ್ಥವಾಗಿ ನಮ್ಮ ಹಾಗೆಯೇ ಒಂದು ಹಸಿದವರಿಗೆ ಊಟ ಸಿಗಬೇಕನ್ನೋ ಮನೋಭಾವನೆಯಿಂದ ನಮ್ಮೊಂದಿಗೆ ಕೈ ಜೋಡಿಸಿ ಸಂಪೂರ್ಣ ರೀತಿಯ ಸಹಕಾರ ಮಾಡಿದ್ದಾರೆ. ಇನ್ನೊಂದು ವಿಷಯ ಹೇಳಬೇಕು, ನಾನು ನಿತ್ಯಣ್ಣನ ವಿಷಯದ ಹೇಳ್ತೇನೆ. ನಾವೇನು ಊಟ ಹಾಕಿತ್ತು ಆ ವಿಷಯ ನಿಜವಾಗ್ಲೂ ನಿತ್ಯಣ್ಣನ ಸೇವೆ ಏನಿದೆ ಅದರ ಮುಂದೆ ಏನೂ ಅಲ್ಲ. ಅವರು ಮಾಡಿದಂಥ ನೋಡಿ, ಈಗ ನಾವು ಊಟ ಕೊಟ್ಟಿದ್ದೇವೆ, ಯಾರು ದಾನಿಗಳು ಕೊಡ್ತಾರೆ, ಅದನ್ನು ಬೇಯಿಸ್ತೇವೆ ಕೊಡ್ತೇವೆ, ಅದು ಸಿಂಪಲ್, ಯಾರು ಮಾಡ್ಬೋದು ಅದನ್ನು. ಆದರೆ ಒಂದು ಯಾರು ನಮ್ಮ ಊಟ ಮಾಡುವಲ್ಲಿ ಎಷ್ಟೋ ಜನ ತಲೆ ತಿರುಗಿ ಬಿದ್ದಾಗ ನಿತ್ಯಣ್ಣನಿಗೆ ಫೋನ್ ಮಾಡಿದ್ರೆ 5 ನಿಮಿಷ 6 ನಿಮಿಷಕ್ಕೆ ಟೈಮ್ ಕೊಡೋದಿಲ್ಲ ಅವರು. 5 ನಿಮಿಷದಲ್ಲಿ ಬಂದು ನಾವು ಮುಟ್ಲಿಕ್ಕೆ ಬಂದರೆ ಮುಟ್ಟಬೇಡಿ ಅಂತೇಳಿ ಎತ್ತಿಕೊಂಡು ಹಾಕಿ ಹೋದಂಥ ಮನುಷ್ಯ ನಿತ್ಯಣ್ಣ. ಹಾಗಾಗಿ ನಾವು ಸೇವೆ ಮಾಡಿದ್ದೇವೆ, ಆದರೆ ನಿತ್ಯಣ್ಣನ ಸೇವೆಯ ಮುಂದೆ ಅವರ ಸೇವೆಗೆ ನಮ್ಮ ಸೇವೆಗೆ ಹೋಲಿಸಿದ್ರೆ ಆಗ ಹೇಳಿ ಸೂರ್ಯಚಂದ್ರ ಅಂತೇಳಿ ಅದು ಅಜಗಜಾಂತರ. ಅವರು ಆಕಾಶದಲ್ಲಿದ್ದರೆ ನಾವು ಭೂಮಿಯಲ್ಲಿದ್ದೇವೆ. ನಮ್ಮನ್ನು ಅವರನ್ನು ಹೋಲಿಕೆ ಅದು ಎಷ್ಟು ಮಾತ್ರ ಆಗುವಂತ ಖಂಡಿತವಾಗಿ ಇಲ್ಲ. ಯಾಕಂದ್ರೆ ಈ ರೋಗಿಯನ್ನು ಎತ್ತಿ ಹಾಕುವಂತ ಮನೋಇಚ್ಛೆ ಎಲ್ಲರ ಹತ್ರ ಇರುವುದಿಲ್ಲ, ಆ ಒಂದು ದೃಢತೆಯೂ ಇರುವುದಿಲ್ಲ. ನೋಡಿ, ಅವರ ಒಂದು ಕನಸು ಹೇಳಿದ್ರು, ನಿಜವಾಗಿ ಒಳ್ಳೆ ಕನಸದು. ನಾನು ಸಹ ಒಂದು ವೃದ್ಧಾಶ್ರಮ ಆರಂಭ ಮಾಡಬೇಕು, ಒಂದು ನಿರ್ಗತಿಗೆ ನೆಲೆ ಆಗ್ಬೇಕಂತ ನಿಟ್ಟಿನಲ್ಲಿ ಒಂದು ವಾತ್ಸಲ್ಯ ಕೇಂದ್ರ ಅಂತ ಆರಂಭ ಮಾಡುವ ವಿಚಾರ ಇಟ್ಟು ಒಂದು ಆರಂಭ ಮಾಡಿದೆ. ಕುಕ್ಕಿಕಟ್ಟೆ ರೈಲ್ವೆ ಬ್ರಿಡ್ಜ್ ಹತ್ರ ಒಂದು ಬಾಡಿಗೆ ಮನೆ ಸಿಕ್ಕಿತು. 2 ತಿಂಗಳು ಅಲ್ಲಿ 8 ಜನರಂತಂದು ಸಾಕಿದೆ ನಾನು. 2 ತಿಂಗಳ ನಂತರ ಮನೆಯವರು ಹೇಳಲಿಕ್ಕೆ ಶುರು ಮಾಡಿದ್ರು, ನೀವು ಮನೆ ಖಾಲಿ ಮಾಡಿ ಅಂತೇಳಿ. ಅವ್ರ ಹತ್ರ ಮನೆ ಬಾಡಿಗೆಗೆ ತಗೊಳ್ಳುವಾಗ ಎಲ್ಲ ವಿಷಯ ಹೇಳಿಯೇ ನಾನು ತಗೊಂಡಂತ, ನಾನು ವೃದ್ಧಾಶ್ರಮ ಮಾಡ್ತೇನೆ, 2 ವರ್ಷ ನನಗೆ ಕೊಡಿ, 2 ವರ್ಷ ಆದ ನಂತರ ನಾನು ಬೇರೆ ವ್ಯವಸ್ಥೆ ಮಾಡಿಸ್ತೇನೆ ಅದೆಲ್ಲ ಹೇಳಿಯೇ ಎಗ್ರಿಮೆಂಟಲ್ಲಿ ಸಹ ನಿರ್ಗತರಿಗೆ ಸಾಕ್ಲಿಕ್ಕೆ ಅಂತಲೇ ಮಾಡಿದೆ. ಮತ್ತು ಅವರಿಗೆ ಯಾರು ಏನು ಅವರಿಗೆ ಮನಸ್ಸಲ್ಲಿ ಉಂಟಾತೇನೋ, ಇಲ್ಲ ನೀವು ಖಾಲಿ ಮಾಡಬೇಕು, ಅದು ಅವರು ನಾನೇನು ಮಾಡುವಾಗಿಲ್ಲ ಹಾಗೀಗ ಅಂದರು. ಅದು ನಾವು ಅವರಿಗೆ ಉಪದ್ರ ಮಾಡೋದನ್ನು ನಾವು ಮನೆಯನ್ನು ಖಾಲಿ ಮಾಡಿ ನನ್ನ ಇದ್ದಂಥ 8 ಜನರನ್ನು ನನ್ನ ಸ್ನೇಹಿತರೊಬ್ಬರು ಆಸಿಫ್ ಅಂತೇಳಿ ಆಪದ್ಬಾಂಧ ಆಸಿಫ್ ಅವರು ಕಾರ್ನಾಡಲ್ಲಿ ಒಂದು ವೃದ್ಧಾಶ್ರಮ ಮಾಡಿದ್ದಾರೆ. ಆ ದಾನಿಗಳು ಕೊಟ್ಟಂಥ ಎಲ್ಲ ಸಾಮಾನನ್ನು ಅವರಿಗೆ ಹಸ್ತಾಂತರಿಸಿ ಇದ್ದಂಥ ಜನರನ್ನು ಅವರಿಗೆ ಹಸ್ತಾಂತರಿಸಿ ಅವರಿಗೆ ಅಲ್ಲಿ ಸೇವೆ ಮಾಡ್ತಾ ಇದ್ದಾರೆ ಅವ್ರದ್ದು. ಆ ಸಮಯದಲ್ಲಿ ನಾನು ಇವ್ರು ಹೇಳಿದ ಸರ್ಕಾರದಿಂದ ಸಿಗಬೇಕಂದ್ರೆ ನಿಜವಾಗಿಯೂ ಸರ್ಕಾರದಿಂದ ಸಿಗಬೇಕು. ಸರ್ಕಾರ ಅಂಥವರ ಬಗ್ಗೆ ಏನೂ ಕಾಳಜಿ ವಹಿಸ್ತಾ ಇಲ್ಲ. ಇಲ್ಲಿ ಬೀಡಿನಗುಡ್ಡೆಯಲ್ಲಿ ಒಂದು ನಿರ್ಗತಿಕರ ಕೇಂದ್ರ ಅಂತಲೇ ಮಾಡಿದ್ದಾರೆ. ನಿಜವಾಗ್ಲೂ ಅದು ಮೂರ್ಖತನ ಸರ್ಕಾರದ್ದು. ಯಾಕಂತಂದರೆ ನಾನು ಆಗ ಜಿಲ್ಲಾಧಿಕಾರಿಯವರು ಮೇರಿ ಫ್ರಾನ್ಸಿಸ್ ಅವರಿದ್ದರು, ಮೇಡಮ್ ಹತ್ರ ಹೋದೆ. ಮೇಡಮ್ ಹತ್ರ ಹೋಗಿ ಹೇಳಿದೆ ನಾನು, ಮೇಡಮ್ ಅಲ್ಲಿ ನಿರ್ಗತಿಕ ಕೇಂದ್ರವನ್ನು ನೀವು ಕಟ್ಟಿ ಹಾಕಿದ್ದೀರಿ, ಅದನ್ನು ನನಗೆ ಒಂದು ನಿರ್ಗತಿಕರನಲ್ಲಿ ತಂದು ಸಾಕ್ಲಿಕ್ಕೋಸ್ಕರ, ಅನಾಥರನ್ನು ಸಾಕ್ಲಿಕ್ಕೋಸ್ಕರ ನನಗೊಂದು ತಾವು ಬಾಯಿ ಮಾತಿಂದ ಹೇಳಿದ್ರೆ ಸಾಕು, ನಾನು ತೆಗೊಂಡು ಬಂದು ಅಲ್ಲಿ ಇಟ್ಟು ಅವ್ರಿಗೆ ಊಟದ ವ್ಯವಸ್ಥೆ ಮಾಡಿರ್ತೇನೆ ಅಂತ ಹೇಳಿದಾಗ ಅವ್ರು ಹೇಳಿದಂಥ ಮಾತು ಅದು ಅನಾಥರಿಗೋಸ್ಕರ ಇಡ್ಲಿಕ್ಕಲ್ಲ. ಯಾರು ಕೆಲಸ ಮಾಡಿ ಅಂಗಡಿ ಬಾಗಿಲಲ್ಲಿ ಬಸ್ ಸ್ಟ್ಯಾಂಡಲ್ಲೇ ಮಲಗ್ತಾರೆ, ಅವ್ರು ಬಸ್ ಸ್ಟ್ಯಾಂಡಲ್ಲೇ ಮಲಗಬಾರ್ದು, ಅವ್ರು ಇಲ್ಲಿ ಬಂದು ಮಲಗಬೇಕಂತ ಮಾಡಿದಂಥ ವ್ಯವಸ್ಥೆ ಅಂತ ಹೇಳಿದರು. ಆಗ ನಾನು ಹೇಳಿದೆ, ಮೇಡಮ್ ಇದು ನನಗೆ ಸರಿಯಲ್ಲ ಅಂತ ಅನ್ಕಾಡ್ದು. ಯಾಕಂದರೆ ಎಲ್ಲ ಒಬ್ಬ ಕೆಲಸಕ್ಕೆ ಹೋದವ 600-700 ರೂಪಾಯಿ ಸಂಬಳ ತಗೊಳ್ತಾನೆ, ತಿಂಗಳಿಗೆ ಏನು 15,000 ರೂಪಾಯಿ ಆಯಿತು. 2,000ದಲ್ಲಿ ಸೆಡ್ಗಳು ಸಿಗ್ತದೆ, ಅಲ್ಲಿ ಇರ್ಬೋದು. ಅನಾಥರಿಗೆ ಯಾರೂ ಇಲ್ಲ, ಅದನ್ನು ಕೊಡಬೇಕಂತ ಎಷ್ಟು ಸಲ ವಿನಂತಿಸಿಕೊಂಡ್ರು ಇಲ್ಲ, ಅದು ಮುನ್ಸಿಪಾಲಿಟಿ ಅಂಡರಲ್ಲಿ ಉಂಟು, ಕೊಡ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಅದತ್ರ ಬಿಟ್ಟಿದ್ದೇನೆ. ನಿತ್ಯಣ್ಣ ಹೇಳಿದಂಥ ವಿಷಯ ಕಾನ್ಸೆಪ್ಟ್ ಏನಿದೆ ಬಹಳ ಒಳ್ಳೆಯ ವಿಷಯ. ನಿರ್ಗತಿಕರಿಗೆ ಯಾರಾದರೂ ಒಬ್ಬರು ಆಶಾ ಕಿರಣ ಬೇಕೇ ಬೇಕು. ಅದು ನಿತ್ಯಣ್ಣಂತಿದ್ದವ್ರು, ನಮ್ಮಿಂತ ಇದ್ದವರು ನಮ್ಗೇನಂತ ನಾವು 1 ದಿವಸ ಮಾಡ್ತೇವೆ, 2 ದಿವಸ ಮಾಡ್ತೇವೆ, ಆದರೆ ಜೀವನವನ್ನೇ ಅದಕ್ಕೆ ಮುಡಿಪಾಗಿಟ್ಟಿರಬೇಕು. ಕಂಟಿನ್ಯೂಸ್ ಇಂದ ನಮ್ಗೆ ನಮ್ಮಂಥವ್ರಿಗೆ ಅದರಿಂದ ಮುಂದೆ ಹೋಗ್ಲಿಕ್ಕೆ ಆಗುವ ಕೆಲಸ ಅಲ್ಲ ಅಂತ ನಾನು ಅರಿತುಕೊಂಡಿದ್ದೇನೆ. ಬಹುಶಃ ನಾವು ಲಾಕ್ಡೌನ್ ಬಗ್ಗೆ ಮಾತಾಡ್ತಾ ಇದ್ವಿ. ಲಾಕ್ಡೌನ್ನಲ್ಲಿ ಏನು ಮಾಡಿದ್ರು ಅದೇ ಕೆಲಸವನ್ನು ಅವರು ಅದೆಷ್ಟೋ ವರ್ಷಗಳಿಂದ ಮಾಡ್ತಾನೆ ಬರ್ತಾ ಇದ್ದಾರೆ. ಖಂಡಿತ. ನಿತ್ಯಣ್ಣ, ಈಗ ನಾನು ನಿಮ್ಮ ಹತ್ರ ಕೇಳೋದು, ಈಗ ಲಾಕ್ಡೌನ್ನಲ್ಲಿ ಇಷ್ಟೆಲ್ಲ ಕೆಲಸವನ್ನು ಮಾಡಿದ್ದಾರೆ, ಬಹುಶಃ ಅವರಿಗೆ ಸರಿಯಾದ ಸ್ಪಂದನೆಯೂ ಕೂಡ ಸರ್ಕಾರ ಕೊಡ್ತಿದ್ರೆ ಇನ್ನಷ್ಟು ಒಳ್ಳೆ ಕೆಲಸ ಆಗ್ತಿತ್ತು ಅಂತ ಅನಿಸೋದಿಲ್ಲ? ಈಗಂದ್ರೆ ಒಬ್ಬರು ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳುವಾಗ ಸರ್ಕಾರ ಅವ್ರ ಜೊತೆ ಕೈ ಜೋಡಿಸಿದ್ರೆ. ನೋಡಿ, ಇಷ್ಟೆಲ್ಲ ವೃದ್ಧಾಶ್ರಮಗಳಿವೆ, ಉಚಿತ ವೃದ್ಧಾಶ್ರಮಗಳಿವೆ, ಸರ್ಕಾರದಿಂದ 1 ರೂಪಾಯಿ ಕೂಡ ಬರೋದಿಲ್ಲ.
ಅದರ ಬಗ್ಗೆ ಚಿಂತನೆ ಮಾಡೋದಿಲ್ಲ. ಕರೆ ಮಾಡ್ತಾರೆ, ಇದನ್ನು ತಗೊಂಡೋಗಿ ಆಸ್ಪತ್ರೆಗೆ ತಗೊಂಡೋಗಿ ಹಾಕಿ, ಅಥವಾ ಇಲ್ಲಿ ಏನಾದರೂ ಧರ್ಮಾರ್ಥ ಆಶ್ರಮ ಇದ್ದರೆ ಒಂದು ಹಾಕಿ ಅಂತ ಹೇಳ್ತಾರೆ ಅಷ್ಟೇ ವಿನಃ ನಾವು ನಾನು ಅದಕ್ಕೆ ನಾನೇ ಸ್ವತಃ ಹುಚ್ಚರ ವೇಷ ಹಾಕಿಕೊಂಡು ನಾನೊಂದು ಪುನರ್ವಸತಿ ಕೇಂದ್ರ ಆಗಬೇಕಂತ ನಾನು ಮನವಿ ಕೊಟ್ಟಿದ್ದೇನೆ. ಸ್ವತಃ ನಾನೇ, ಯಾಕಂತ ಹೇಳಿದ್ರೆ ನಾನೇ ಹುಚ್ಚನೆ, ನಾನೇ ಅನಾಥ ಹಾಗೆ ಹೋಗಿದ್ದೇನೆ. ಆದರೂ ಇಷ್ಟವರೆಗೆ ಆಗಲಿಲ್ಲ. ಅಂದರೆ ಈ ಬಜೆಟ್ನ ಘೋಷಣೆಗಳು ಮತ್ತು ಇದೆಲ್ಲವೂ ಕೂಡ ಸ್ಟೇಜಿಗೆ ಮಾತ್ರ ಸೀಮಿತ ಅಲ್ಲ. ಇದೆ ಯಾವುದೋ ಒಂದು ಮಂತ್ರಿಯವರು ಹೇಳಿದ್ದಾರೆ, ನಾವು ಇದಕ್ಕೆ ಒಂದು ಮಾಡ್ತೇವೆ, ಕಟ್ಟಡ ಮಾಡ್ತೇವೆ ಇಲ್ಲಿ ಅಂತ ಹೇಳಿದ್ದಾರೆ. ಅದು ಇಷ್ಟವರೆಗೆ ಏನೂ ಇಲ್ಲ. ಈ ಕೂಗು ನಿಮ್ಮದು ಎಷ್ಟು ವರ್ಷದ್ದು? ವೃದ್ಧಾಶ್ರಮ ಆಗಬೇಕು ಅಂತ ಎಷ್ಟು ವರ್ಷದಿಂದ ಪ್ರಯತ್ನ? ಇಲ್ಲ, ನಾನು ಈಗ ಮೊದಲಾಗಿ ನಾನು ಕೆಲವು ಕಡೆಯಲ್ಲಿ ಆಗ್ತಿದ್ದೆ. ಈಗ ಅಪ್ಪ ಅಮ್ಮ ಆಗ್ತೇನೆ, ಈಗ ಮತ್ತೆ ಹೊಸಬೆಳಕು ಅಂದರೆ 3-4 ಕಡೆಗೆ ನಾನು ಹೀಗೆ ಒಂದು ಹಾಕಿಕೊಂಡು ಬರ್ತಿದ್ದೆ. ಅದಕ್ಕೆ ನನಗೆ ಚಿಂತನೆ ಬಂತು, ನಾವೇ ಒಂದು ಈ ರೀತಿ ಮಾಡಿ ನಮಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮಾಡ್ಬೋದಲ್ಲ ಎಂಬ ದೃಷ್ಟಿಯಿಂದ ನಾನು ಭಾಳಷ್ಟು ಪ್ರಯತ್ನ ಪಟ್ಟೆ. ಜಾಗ ನೋಡಲಿಕ್ಕೆ ಎಲ್ಲ ಪ್ರಯತ್ನ ಪಟ್ಟೆ. ಯಾಕಂದ್ರೆ ನಮ್ಮ ಹತ್ರ ಹಣ ಇಲ್ಲ. ನಮ್ಗೆ ಯಾರಾದರೂ ದಾನಿಗಳು ಕೊಟ್ಟರೆ ನಾನು ಇವತ್ತು ಮಾಡಲಿಕ್ಕೆ ರೆಡಿ ಇದ್ದೇನೆ. ನಾವು ಬೇರೆಯವರಾಗಲ್ಲ, ಹಣವಂತರ ನಾವು ತಗೊಳ್ಳೋದಿಲ್ಲ. ಈಗ ಪಂಚರತ್ನ ಸೇವಾ ಸಂಸ್ಥೆ ಉಂಟು, ಅದರಲ್ಲೇ ಉಂಟು. ಈಗ ಅದ್ರ ಮೂಲಕವಾಗಿ ಮನವಿ ಕೊಟ್ಟು ಏನಾದರೂ ಅಲ್ಲ, ಮನವಿ ಕೊಟ್ಟರು ಆಗುದಿಲ್ಲ ಸರ್. ಇದಕ್ಕೆಲ್ಲ ನಾವಾಗೇ ಮಾಡ್ಕೊಂಡು ಬರಬೇಕು. ಅದಕ್ಕೆ ನಮಗೆ ಜಲೀಲ್ ಸಾಹೇಬರು ನಮಗೆ 1 ಲಕ್ಷ ರೂಪಾಯಿ ಕೊಡ್ತೇನೆ ಅಂತ ಹೇಳಿದವರು ಇದ್ದಾರೆ. ನಾವು ಅದಕ್ಕೂ ಹೋಗಲಿಲ್ಲ. ಯಾಕಂತ ಹೇಳಿದ್ರೆ 1 ಲಕ್ಷದಲ್ಲಿ ನಮ್ಗೆ ಏನು ಮಾಡಲಿಕ್ಕೆ ಬರಲ್ಲ. ಜಾಗ ನಮಗೆ ಸಿಕ್ಕಿದ್ರೆ ನಾನು ಅದು ಇಮ್ಮಿಡಿಯೇಟ್ಲಿ ನಾನು ಮಾಡಲಿಕ್ಕೆ ತಯಾರಿದ್ದೇನೆ. ಅನಾಥರು ಅಲ್ಲ ಎಂಬ ಪರಿಸ್ಥಿತಿಗೆ ನಾನು ತಂದು ಕೊಡ್ತೇನೆ. ಈಗ ಅನ್ಸರ್ ಅವರೇ, ನಾವೀಗ ಈ ಕಾರ್ಯಕ್ರಮಕ್ಕೆ ಇಟ್ಟ ಹೆಸರದೇ ರಿಯಲ್ ಹೀರೋಸ್ ಅಂತ. ಯಾಕೆಂದರೆ ನಿಜವಾಗ್ಲೂ ಕಷ್ಟ ಸಂದರ್ಭದಲ್ಲಿ ಅಥವಾ ಒಂದು ಕಷ್ಟದ ಪರಿಸ್ಥಿತಿಯಲ್ಲಿ ಜನರಿಗೆ ಏನು ಬೇಕು ಅದನ್ನು ಮಾಡಿಕೊಡುವಂಥ ಕೆಲಸ ನಿಜವಾಗ್ಲೂ ಒಬ್ಬ ಹೀರೋ ಮಾಡುವಂಥ ಕೆಲಸ ಅಂತ ಅನಿಸು. ಅಂದರೆ ಅದನ್ನು ಯಾರು ಮಾಡಿದನೋ ಅವನು ಹೀರೋ ಆಗ್ತಾನೆ. ನೀವು ಹೊಟ್ಟೆಗಿಲ್ಲದೆ ಕೂತವನಿಗೆ ಒಂದು ಅನ್ನ ಕೊಟ್ಟು ಕೂಡಲೇ, ಒಂದು ನಿರ್ಗತಿಕರು ಯಾರಿದ್ದಾರೆ ಅವರಿಗೆ ಒಂದು ವ್ಯವಸ್ಥೆಯನ್ನು ಮಾಡಿದ ಕೂಡಲೇ, ಅದರಲ್ಲಿ ಎಸ್ಪೆಷಲಿ ಕೊರೋನಾ ಸಂದರ್ಭದಲ್ಲಿ, ಯಾಕಂದರೆ ನೀವು ಬೀಡಿನಗುಡ್ಡೆಯಲ್ಲಿ ನಾನು ಆಗ ನೋಡಿದ್ದೇನೆ, ಅವರ ಮನೆಯಲ್ಲಿ ಕುಟುಂಬದವರು, ಫ್ಯಾಮಿಲಿಯವರು ಯಾರು ತೀರಿಕೊಂಡ್ರೂ ಕೂಡ ಹೋಗ್ಲಿಕ್ಕಾಗೋದಿಲ್ಲ ಅಂಥ ಪರಿಸ್ಥಿತಿ ಇತ್ತು ಅವರಿಗೆ. ಯಾಕೆಂದರೆ ಬಸ್ ಇಲ್ಲ, ಬೇರೆ ವ್ಯವಸ್ಥೆಗಳಿಲ್ಲ, ಗಡಿಯಲ್ಲಿ ಆ ಕಡೆ ಹೋಗ್ಲಿಕ್ಕೆ ಬಿಡೋದಿಲ್ಲ, ಆ ಕಡೆಯಿಂದ ಈ ಕಡೆ ಬರಲಿಕ್ಕೆ ಬಿಡೋದಿಲ್ಲ, ಇಲ್ಲಿ ಬದುಕಬೇಕಂದ್ರೆ ಉದ್ಯೋಗ ಇಲ್ಲ. ಹೀಗಿರುವಾಗ ಕೈಯಲ್ಲಿ ಹಣ ಇಲ್ಲದೆ ಚಿಕ್ಕ ಚಿಕ್ಕ ಮಕ್ಕಳನ್ನು ಕಟ್ಕೊಂಡು ಅಂಥ ಪರಿಸ್ಥಿತಿಯಲ್ಲಿ ವಲಸೆ ಕಾರ್ಮಿಕರೆಲ್ಲ ಇದ್ದರು. ಅಂಥ ಸಂದರ್ಭದಲ್ಲೂ ಕೂಡ ನಾವು ಈ ಊಟ ಕೊಡುವಂಥ ಕೆಲಸವನ್ನು ಮಾಡಿದಾಗ ನಿಮಗೆ ಏನು ಅನಿಸಿತ್ತು? ಹೇಗೆ ಈ ಒಂದು ಸೇವೆಗಳಲ್ಲಿ? ನೋಡಿ, ಬೇರೆ ಯಾವ ಸಮಸ್ಯೆ ಬಂದರೂ ಒಂದು ಎದುರಿಸ್ಬೋದು, ಆದರೆ ಹಸಿವು ಅನ್ನುವಂಥದ್ದು ಅದಕ್ಕೆ ಮದ್ದಿಲ್ಲ, ಅದಕ್ಕೆ ಊಟವೇ ಮದ್ದು. ಮತ್ತು ಮನುಷ್ಯ ಹಸಿದಾಗ ಅವನಿಗೆ ಜಾತಿ ಭೇದ ಪ್ರಾಯ ನೋಡಿ ಹಸಿವು ಬರೋದಿಲ್ಲ. ಹಸಿವಾದಾಗ ಅವನಿಗೆ ಯಾವುದೋ ತಲೆಗೆ ಹೋಗೋದಿಲ್ಲ, ಮೊದಲು ಅವನ ತಲೆಗೆ ಬರೋಂತ ನನಗೆ ಊಟ ಬೇಕಂತೇಳಿ. ಹಸಿದಾಗ ಆ ಟೈಮಲ್ಲಿ ಒಂದು ಊಟ ಸಿಕ್ಕಿದ್ರೆ ಅದು ಹೊಟ್ಟೆ ತುಂಬಿದಾಗ ಒಂದು ಸಿಗುವ ನೆಮ್ಮದಿ. ಒಂದು 10 ವರ್ಷದ ಮೊದಲು ನಾನು ಘಟನೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. 10 ವರ್ಷದ ಮೊದಲು ಸರಿದ್ ಬಸ್ ಸ್ಟ್ಯಾಂಡ್ ಕ್ಲಾಕ್ ಟವರ್ ಹತ್ರ ಒಂದು ಅಜ್ಜಿ ಕೂತ್ಕೊಂಡಿದ್ರು. ಅಲ್ಲಿ ಎದುರಿಗೆ ಐಡಿಯಲ್ ಹೋಟ್ಲ್ ಇದೆ ಒಂದು. ಆ ಹೋಟ್ಲಲ್ಲಿ ನಾನು ಚಾ ಕುಡಿಲಿಕ್ಕೆ ಬಂದ ಈ ಅಜ್ಜಿಯನ್ನು ನೋಡಿ ಏಕೋ ನನಗೆ ಪ್ರಾಯದಲ್ಲಿ ನೋಡಿದಾಗ ಏನೊಂದು ಮನಸ್ಸಲ್ಲಿ ಬೇಸರ ಉಂಟು. ಅದು ಮನೆ ಬಿಟ್ಟು ಈ ರಸ್ತೆಯಲ್ಲಿ ಇರ್ತಾರಲ್ಲ ಅಂತೇಳಿ ಅಜ್ಜಿ ಕರೆದು ಕೇಳಿದೆ, ನಾಷ್ಟ ಮಾಡಿದ್ರೆ ಇಲ್ಲ ಅಂದರು. ಕರ್ಕೊಂಡೋಗಿ ಹೋಟ್ಲಲ್ಲಿ ಕೂತ್ಕೊಳಿಸಿ ಎಂತ ಬೇಕು ಕೇಳಿದೆ. 2 ಚಪಾತಿ ಕೊಡು ಮಗ ಅಂದರು. ಚಪಾತಿ ತಂದು ಕೊಟ್ಟರು. ಎಲ್ಲ ತಿಂದು ಆ ಅಜ್ಜಿ ನಮ್ಮನ್ನು ನೋಡಿಕೊಂಡು ನಿನ್ನ ಚೆನ್ನಾಗಿರಿಟ್ಟು ಮಗ ಅಂತಾರಲ್ಲ, ಅದು ಸಂತೋಷ ಇನ್ನೊಂದಿಲ್ಲ. ಬಹಳ ಖುಷಿ ಆಯಿತು. ಆ ಹೊತ್ತಲ್ಲಿ ಇವತ್ತಿಗೆ ಅನಿಸಿದರೆ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಆ ಅಜ್ಜಿ ಸಾಧಾರಣ ಒಂದು 60-65 ವರ್ಷ ಆಗಿರ್ಬೋದು. ಆ ಅಜ್ಜಿ ಹೊಟ್ಟೆ ತುಂಬ ಊಟ ಮಾಡಿ ಮಗ ನಿನ್ನ ದೇವರು ಚೆನ್ನಾಗಿಡ್ಲಿಟ್ಟೆ ಅಂತ ಹೇಳಿದಂಥ ಸಂದರ್ಭವನ್ನು ನೆನೆಸ್ಕೊಂಡಾಗ ಇವತ್ತು ಕಣ್ತುಂಬಿ ಬರ್ತದೆ. ಯಾಕಂದರೆ ಒಬ್ಬ ತಂದೆ ತಾಯಿ ಮಕ್ಕಳನ್ನು ಹೆತ್ತು ಇಷ್ಟು ದೊಡ್ಡ ಮಾಡ್ತಾರೆ. ಅದರ ನಂತರ ಆ ಮಕ್ಕಳಿಗೆ ತನ್ನ ತಂದೆ ತಾಯಿಯನ್ನು ರಸ್ತೆಯಲ್ಲಿ ಬಿಡಲಿಕ್ಕೆ ಒಂದು ದಿನವೂ ಸಾಕಾಗೋದಿಲ್ಲ. ಹೌದು, ಖಂಡಿತವಾಗಂತ ಕೆಲಸ ಮಾಡಬಾರ್ದು. ದೇವರು ಮೆಚ್ಚುವಂತ ಕೆಲಸ ಅಲ್ಲ ಅದು. ಒಂದು ಕಾಲರ್ ಇದ್ದಾರೆ. ಹಲೋ 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 ಸರ್, ನಮಸ್ತೆ. ನಮಸ್ತೆ ಸರ್, ಯಾರು ಮಾತಾಡ್ತೀರಿ? ಎಲ್ಲಿಂದ ಮಾತಾಡ್ತೀರಿ? ನಾನು ಆರ್ತಿಕ್ ವಾಪಸ್ ಅಂತ ಪಡ್ತಿದ್ರಿ. ಹಾ, ಹೇಳಿ ಸರ್, ಹೇಳಿ. ಸರ್, ಮಾತಾಡೋದನ್ನ ಕೇಳ್ತಾ ಇದ್ದಾರೆ. ನನ್ನ ಆತ್ಮೀಯ ಮಿತ್ರ ಅನ್ಸರಾಮ್ ಇದ್ದಾರೆ, ಮತ್ತೆ ನಮ್ಮ ಗುರು ನಿತ್ಯಾನಂದ ಹೊಳ್ಕರ್ ಸರ್ ಇದ್ದಾರೆ. ಇಬ್ಬರಿಗೂ ನಮಸ್ಕಾರ ಸರ್. ಹೇಳಿ ಸರ್. ಹಲೋ, ಕೇಳ್ತೇವೆ ಸರ್, ಹೇಳಿ. ಸರ್, ಅವರು ನಿರ್ಗತಿಕರ ಬಗ್ಗೆ ಮಾತಾಡ್ತಾ ಇದ್ರು, ಅದಕ್ಕಾಗಿ ನಾವು ಸ್ವಲ್ಪ ಫೋನ್ ಹಚ್ಬೇಕಂತ ಅನಿಸ್ತು. ಆಯ್ತು, ಹೇಳಿ ಸರ್, ಹೇಳಿ. ಈಗಾಗಲೇ ನಾವು ಒಂದು ಆಶ್ರಮವನ್ನು ಮಾಡಿ ಇಲ್ಲಿ ನಿರ್ಗತಿಕರನ್ನ ಈಗಾಗಲೇ ನಾವು ಇಲ್ಲಿ ಸಾಕ್ತಾ ಇದ್ದೇವೆ. ಅಲ್ಲ, ಸರ್ಕಾರದಿಂದ ಅದಕ್ಕೆ ಕಟ್ಟಡ ಕಟ್ಟಿ ಮತ್ತೆ ಅದನ್ನು ಪಾಲ್ಗೊಡುವುದಕ್ಕಿಂತ ಯಾರು ಇಲ್ಲಿ ನೋಡಿ ಕುಂದಾಪುರದಲ್ಲಿ ಇದೆ, ವಿಶ್ವಾಸ ಮನೆ ಇದೆ, ಈಗ ನಮ್ಮ ಹಾಗೆ ತುಂಬಾ ಆಶ್ರಮಗಳು ನಿಸ್ವಾರ್ಥ ಸೇವೆ ಮಾಡುವಂತ ಹಲವಾರು, ಈಗ ಅಪ್ಪ ಅಮ್ಮ ಆಶ್ರಮ ಅಂತ ಬೆಳಗಾವದಲ್ಲಿ
ನಮಗೆ ಸರ್ಕಾರದಿಂದ ಏನಾದ್ರೂ ವ್ಯವಸ್ಥೆ ಆಗುವುದು ಒಳ್ಳೇದಲ್ವಾ ಸರ್? ಇದು ಮತ್ತೆ ಬಿಲ್ಡಿಂಗ್ ಕಟ್ಟುದು, ಮತ್ತೆ ಅದು ಪಾಲು ಬಿದ್ದು ಹೋಗುದು, ಹಲವಾರು ಕಟ್ಟಡಗಳು ಈಗಾಗಲೇ ಅದೇ ರೀತಿ ಪಾಲು ಬಿದ್ದು ಆಗಿದೆ. ಹೌದೌದು, ಮತ್ತೆ ಅದಕ್ಕಾಗಿ ನಾನೊಂದು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅದನ್ನು ನೀವು ಖಂಡಿತ ಆಸಿಫ್ ಅವರೇ, ನಿಮ್ಮ ಸಲಹೆ ಇರ್ಬೋದು ಮತ್ತೆ ನಿಮ್ಮ ಒಂದು ಆಶಯ ಇರಬಹುದು, ಅದು ಸಮಾಜದ ಹಿತದೃಷ್ಟಿಯಿಂದ ಮತ್ತು ಓರ್ವ ಸಮಾಜ ಸೇವಕನಾಗಿ ನಿಮಗೆ ಇದರ ಅನುಭವ ಇದೆ ಸಂಪೂರ್ಣವಾಗಿ. ಇಲ್ಲಿರುವ ಮಾತಾಡ್ತಿದ್ದೀರಿ, ಕಳೆದ ಲಾಕ್ ಡೌನ್ ಅಲ್ಲಿ ಏನೆಲ್ಲ ಆಗಿದೆ. ನಾನು DC ಅವರಿಗೆ ನಾನು ಖುದ್ದಾಗಿ ವಾಟ್ಸ್ಆಪ್ ಮುಖಾಂತರ ಹೇಳಿದೆ, ಸರ್ ನಮ್ಮ ಉಡುಪಿಯಲ್ಲಿ ಏನಾದ್ರು ಕೊರೋನಾ ಆತಂಕ ಇದ್ರೆ ಖಂಡಿತ ಹೇಳಿ, ನನ್ನ ಆಂಬುಲೆನ್ಸ್ ಅಡಕ್ಕಾಗಿ ಮುಡಿಪಿಡ್ತೇನೆ. ಖಂಡಿತ ಅವರು ಅದಕ್ಕೆ ರೆಸ್ಪಾನ್ಸ್ ಕೊಟ್ಟಿದ್ದಾರೆ, ನಿಮ್ಗೆ ನಾವು ಅಂತ ಸಂದರ್ಭವನ್ನು ಖಂಡಿತ ಕರಿತೇನೆ ಅಂತ ಹೇಳಿ. ಆಸಿಫ್ ಅವರೇ, ಮತ್ತೆ ಅದಕ್ಕೆ ನಾವು ಇದರಲ್ಲಿ ಈಗಾಗಲೇ ಹಲವಾರು ಕ್ವಾರಂಟೈನ್ಗಳನ್ನು ನಾವು ಕೊಂಡೋಗೋದ ಕೆಲಸ ಮಾಡ್ತಿದ್ದೆ. ಮತ್ತೆ ಕೇವಲ ಲಾಕ್ ಡೌನ್ ಆಗುವಾಗ ಮಾತ್ರ ಮಾನವೀಯತೆ ತೋರಿಸಲ್ಲ ಸರ್. ನಿರ್ಗತಿಕರು, ಈಗ ನಾನು ನಿತ್ಯಾನಂದ ಅವರನ್ನ ಅವರನ್ನು ಈಗ ಹೇಳಿದ್ದೇನೆ, ಅವರು ಹಲವಾರು ವರ್ಷಗಳಿಂದ ಅವರ ನಿರ್ಗತಿಕರ ಸೇವೆ ಮಾಡ್ತಾ ಇದ್ದಾರೆ. ಮತ್ತೆ ವಿಶ್ವ ಅಂಬಲ್ಪಾಡಿ ಅವರಂತವರು, ಅದೇ ಖಾಲಿ ಒಂದು ಲಾಕ್ಡೌನ್ ಮನುಷ್ಯನಿಗೆ ಈಗ ಯಾರಾದ್ರೂ ಒಬ್ಬ ಕೊಡುವಾಗ ಇನ್ನೊಬ್ಬ ಓಡಿ ಬರುದಲ್ಲ ಸರ್. ಅವನ ಆ ಭಾವನೆ ಇರ್ಬೇಕು, ಒಬ್ಬನಿಗೆ ಸಹಾಯ ಮಾಡುವಂತದ್ದು. ಯಾರೊಬ್ಬ ತೋರಿಸ್ಲಿಕ್ಕೆ ನಾವು ಯಾರೊಬ್ಬ ನೋಡ್ತಾನೆ ಅಂತ ಹೇಳಿ ಸಹಾಯ ಮಾಡುವುದು ಅಷ್ಟು ಸರಿ ಅಂತ ಕಾಣುದಿಲ್ಲ. ಆದ್ರೆ ನಿರ್ಗತಿಕರ ಮೇಲೆ ಸದಾ ನಮ್ಮ ಮನಸ್ಸಲ್ಲಿ ಇರ್ಬೇಕು, ಅವರು ನಿರ್ಗತಿಕರು, ಅನಾಥರು, ಅವರಿಗೆ ಸಹಾಯ ಮಾಡ್ಬೇಕು. ದಿನ ಅದು ಒಂದ್ ದಿವಸ ಮಾಡಿ, ಒಂದ್ ತಿಂಗಳು ಮಾಡಿ ನಿಲ್ಲುವುದಲ್ಲ ಸರ್. ಹೌದು, ಅವರಿಗೆ ಅವರು ಬಸ್ ಸ್ಟ್ಯಾಂಡ್ ಅಲ್ಲಿ ಇರ್ತಾರೆ, ಇದೊಂದು ರೀತಿ ಹಾಕುವಂತ ಕೆಲಸ ಮಾಡ್ಬೇಕು. ಖಂಡಿತವಾಗಿ ಅದಕ್ಕೆ ಸ್ವಲ್ಪ ತಾಳ್ಮೆ ಎಲ್ಲ ಬೇಕು ಸರ್, ಖಂಡಿತವಾಗಿ. ಆಸಿಫ್ ಅವರೇ, ಇದೊಂದು ರೀತಿ ನಮ್ಮದು ಒಂದು ಸೈನಿಕರ ತರವೇ ಈ ಒಂದು ಕೆಲಸ. ನಿಮಗೆ ರಾತ್ರಿ ಹಗಲು ಅಥವಾ ಬೆಳಿಗ್ಗೆ ಸಂಜೆ ಅದೆಲ್ಲ ಯಾವ್ದು ಲೆಕ್ಕಕ್ಕೆ ಬರುವುದಿಲ್ಲ ಇದರಲ್ಲಿ. ಈಗ ಇಲ್ಲಿ ನೋಡಿ, ನಾವು ಈಗ 2 ವರ್ಷದಿಂದ ಇಲ್ಲಿ ನನ್ನಲ್ಲಿ 30 ಜನ ಇದ್ದಾರೆ. ಅದರಲ್ಲಿ ಒಂದು 20-24 ಜನ ನಿರ್ಗತಿಕರೆ, ಅನಾಥರು ಯಾರು ಇಲ್ಲ, ರೋಡ್ ಸೈಡ್ ತಂದವರು. ಮತ್ತೆ ಅದರಲ್ಲಿ ಹುಡುಗಿ ಕೆಲವರು ವಾರಿಸ್ತಾರಿದ್ದಾರೆ, ಅವರು ಕರ್ಕೊಂಡು ಹೋಗ್ಲಿಕ್ಕೆ ಕೇಳ್ತಾ ಇಲ್ಲ, ಅವನು ಹಾಗೆ ಮಾಡಿ ಹೀಗೆ ಸ್ಟೋರಿ ಹೇಳ್ತಾರೆ. ಅದೇ ನಾನು ಹೇಳುದು, ಆಗ ನಮ್ಮಂತವರನ್ನು ಗುರುತಿಸ್ಲಿಕ್ಕೂ ಜನರು ಬರುದಿಲ್ಲ, ನಾವು ಗುರುತಿಸ್ಬೇಕಂತ ಹೇಳುದಿಲ್ಲ. ಆದ್ರೆ ಇಂಥವರಿಗೊಂದು ಏನಾದ್ರೂ ಒಂದು ಸಾರ್ಥಕವಾದ ನೆಲೆ ಆಗ್ಬೇಕು ಅನ್ನೋ ಒಂದು ಮನೋಭಾವದಿಂದ ಮಾಡ್ತಾ ಇದ್ದೇವೆ. ಖಂಡಿತವಾಗಿ ದೇವರು ನಮಗೆ ಕೈಗೊಳ್ಳ. ಆದ್ರೆ ಇದು ಖಂಡಿತ ಆಸಿಫ್ ಅವರೇ, ಯಾವುದೇ ಒಂದು ಇದು ಕಷ್ಟ ಬಂದಾಗ ಮಾತ್ರ ಇವರನ್ನು ತಪ್ಪು ಅಂತ ನಾನು. ಹೌದು ಆಸಿಫ್ ಅವರೇ, ನಮಗಂತೂ ಬಹಳ ಒಂದು ಹೆಮ್ಮೆ ಇದೆ. ಯಾಕೆಂದ್ರೆ ಉಡುಪಿಯಲ್ಲಿ ನಿಮ್ಮಂಥವರು, ನಿತ್ಯಣ್ಣ ಇರ್ಬೋದು, ಅನ್ಸಾರ್ ಇರ್ಬೋದು, ವಿಶ್ವಶೆಟ್ಟಿ ಇರ್ಬೋದು, ಬಹಳಷ್ಟು ಜನ ಒಂದು ಕೆಲಸವನ್ನು ಮಾಡೋದ್ರ ಮುಖೇನ ತಮ್ಮ ಮಾನವೀಯತೆಯನ್ನು ಜಗತ್ತಿಗೆ ಸಾರಿದ್ದೀರಿ. ನಿಮ್ಮ ಕೆಲಸಕ್ಕೆ ಖಂಡಿತವಾಗಲೂ ದೈವ ಅಂತೂ ಒಲಿದೇ ಒಲಿಯುತ್ತೆ, ಅದರ ಬಗ್ಗೆ ಯಾವುದೇ ಡೌಟ್ ಇಲ್ಲ. ಇದೊಂದು ತಪಸ್ಸಿನ ತರ, ಇದೊಂದು ಕಷ್ಟ ಉಂಟು, ಅಲ್ಲ. ಮತ್ತೆ ಇನ್ನೊಂದೇನಂದ್ರೆ ಅದರ ಹಿಂದೆ ಶ್ರಮ ಇದೆ. ಶ್ರಮ ಅಂದ್ರೆ ಕೇವಲ ಶ್ರಮ ಅಲ್ಲ, ಆಗ್ಲೇ ಹೇಳಿದಾಗೆ ಇದೊಂದು ರೀತಿಯ ಸೈನಿಕರ ತರದ್ದು ಒಂದು ಶ್ರಮ ಇದು. ಯಾಕೆಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಒಮ್ಮೆ ಮುಂದೆ ಇಟ್ಟ ಹೆಜ್ಜೆಯನ್ನು ಹಿಂದೆ ಇಡ್ಲಿಕ್ಕೆ ಸಾಧ್ಯವೇ ಇಲ್ಲದಂತ. ಈಗ ನಾನು ಒಂದೇ ಹೇಳ್ತೇನೆ ವಾಹಿನಿಯ ಮುಖಾಂತರ, ಈಗ ನಾನು ನಾಳೆ ಸತ್ರು ಕೂಡ ಸರ್, ಇಲ್ಲಿ 24 ಅನಾಥರಾಗ್ತಾರೆ. ಹೌದು, ನನ್ನನ್ನು ನಂಬಿರುವಂತ ಇವರು, ನಾನು ನಾಳೆ ಸತ್ರ ಇವರೆಲ್ಲ ಎಲ್ಲಿ ಹೋಗು ಸರ್? ಅದಕ್ಕಾಗಿ ನನ್ನ ಒಂದು ಆಸೆ, ನಾವೀಗ ಬಾಡಿಗೆಯಲ್ಲಿ ನಡೆಸ್ತಾ ಇದ್ದೇವೆ. ಒಂದು ಮನೋಭಾವನೆ ಇದು, ಏನಾದ್ರು ನಮ್ಮ ಉಸಿರಿರುವ ತನಕ ಏನಾದ್ರು ಯಾವ್ದಾದ್ರು ಕಾಡಿ ಬೇಡಿ ಏನಾದ್ರು ಮಾಡ್ತೇವೆ ಅಂತ ಹೇಳಿ. ನಾಳೆ ನಮ್ಗೆ ಒಂದು ಇದಕ್ಕೆ ಸಾರ್ಥಕ ಅಂತ ಇಲ್ಲದಿದ್ರೆ, ಇದಕ್ಕೊಂದು ನೆಲೆ ಇಲ್ಲದಿದ್ರೆ ಖಂಡಿತವಾಗಿ ಇವರು ಮತ್ತೆ ಅದೇ ರೋಡ್ಗೆ ಬರ್ತಾರೆ ಸರ್. ಖಂಡಿತ ಆಸಿಫ್ ಅವರೇ, ನಿಮ್ಮ ಒಂದು ಮನವಿ ಮತ್ತು ನಿಮ್ಮ ಒಂದು ಯೋಜನೆ ಏನಿದೆ ಅದಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ ಅಂತ ಹೇಳಿಕೊಳ್ತಿದ್ದೇನೆ. ಕರೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು ಆಸಿಫ್ ಅವರೇ. ಥ್ಯಾಂಕ್ ಯು ಸೋ ಮಚ್. ಅನ್ಸಾರ್ ಅಹಮದ್ ಮತ್ತು ನಿತ್ಯಣ್ಣ ಭಾಳಷ್ಟು ವಿಚಾರಗಳನ್ನು ಹಮ್ಮಿಕೊಂಡ್ವಿ. ನಮಗೆ ಏನಂದರೆ ಆ ಫೀಲ್ಡ್ನಲ್ಲಿ ಯಾರು ಇರ್ತಾರೆ ಅವನಿಗೆ ಅದರ ಕಷ್ಟಗಳೆಲ್ಲ ಗೊತ್ತಿರ್ತದೆ. ಕೇವಲ ಹೊರಗಿಂದ ನೋಡುವನಿಗೆ ಸಮಾಜ ಸೇವೆ ಅನ್ನುವಂಥ 2 ಶಬ್ದದಲ್ಲಿ ಎಲ್ಲೋ ಮುಗಿದೋಗುತ್ತೆ. ಆದ್ರೆ ಸಮಾಜ ಸೇವೆ ಅಂತೇಳಿ ಏನೋ ಮಾಡ್ತಿದ್ದಾರೋ ಸುಮ್ಮನಿದ್ರು ಪರವಾಗಿಲ್ಲ, ಅದ್ರ ಬಗ್ಗೆ ಪುನಃ ಕಮೆಂಟ್ ಮಾಡುವಂಥದ್ದು, ಟೀಕೆ ಟಿಪ್ಪಣಿ ಮಾಡುವಂಥದ್ದು, ಆಗ ಸ್ವಲ್ಪ ಬೇಜಾರಾಗ್ತದೆ ಮನಸ್ಸಿಗೆ. ಮತ್ತೆ ನಾವು ಇದನ್ನು ಒಂದು ಏನು ತ್ಯಾಗಪೂರ್ವಕವಾಗಿ ತಗೊಂಡ ಮೇಲೆ ನಮಗೆ ಮಾನ ಅಪಮಾನ ಎಲ್ಲ ಒಂದೇ ಅಂತ ತಿಳ್ಕೊಂಡು ಸೇವೆಯನ್ನು ಮಾಡ್ತಾ ಇದ್ದೀರಿ. ನಿಮ್ಮ ಇನ್ನು ಮುಂದಿನ ಕೆಲಸಗಳು ಕೂಡ ಅತ್ಯುತ್ತಮವಾಗಿ ನಡೆಯಲಿ, ಎಲ್ಲರ ಸಹಕಾರ ನಿಮಗೆ ಸಿಗಲಿ ಅಂತ ನಮ್ಮ ಸ್ಪಂದನ ವಾಹಿನಿ ಮೂಲಕ ನಿಮಗೆ ನಾವು ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ವೀಕ್ಷಕರೇ, ಇಷ್ಟು ಹೊತ್ತು ನಮ್ಮ ಜೊತೆ ಈ ಒಂದು ರಿಯಲ್ ಹೀರೋಸ್ ಆಫ್ ಲಾಕ್ಡೌನ್ ಅನ್ನುವಂಥ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಇವರಿಬ್ಬರು ರಿಯಲ್ ಹೀರೋಗಳು. ಇನ್ನಷ್ಟು ರಿಯಲ್ ಹೀರೋಗಳ ಜೊತೆ ಮುಂದಿನ ದಿನಗಳಲ್ಲಿ ನಿಮ್ಮ ಜೊತೆ ನಾವು ಭೇಟಿ ಮಾಡ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಸ್ಪಂದನ ವಾಹಿನಿ.